तू
ದೇವ ಪಿತೃವಾಕ್ಯ ಪರಿಪಾಲನೆ ಪುತ್ರಧರ್ಮ ಎನ್ನುವುದನ್ನು ತಿಳಿದುಕೊಂಡು ಜಟಾವಲ್ಕರಧಾರಿಯಾಗಿ ವನವಾಸ ದೀಕ್ಷೆಯನ್ನು ಕೈಗೊಂಡು ಹೊರಟು ನಿಂತ ಕ್ಷಣವೇ ಸಹೋದರ ನಿನ್ನ ಜೊತೆಯಲ್ಲೇ ನಾನು ಬರುತ್ತೇನೆ, ರಾಮ ಎಲ್ಲಿದ್ದಾನೋ ರಾಮನ ನೆರಳಾಗಿ ತಮ್ಮ ಲಕ್ಷ್ಮಣನೂ ಇರುತ್ತೇನೆ ಎನ್ನುವ ಹಾಗೆ ನನ್ನ ಜೊತೆಯೇ ಹೊರಟು ನಿಂತ. ಹೌದು, ಆ ಹೊತ್ತಿನಲ್ಲಿ ಪತಿ ಸೇವೆಗೆ ಕಾತರಳಾಗಿದ್ದಂತಹ ಜಾನಕಿಯೂ ಕೂಡ ನಾರುಮಡಿಯನ್ನುಟ್ಟು ನಮ್ಮ ಜೊತೆ ಸೇರಿಕೊಂಡಳು. ನಿಜ. ಅಯೋಧ್ಯೆಯ ಪುರಜನರನ್ನೆಲ್ಲ ಬೀಳ್ಕೊಟ್ಟು ಗಂಗೆಯನ್ನು ಗುಹನ ಆತಿಥ್ಯದ ಮೂಲಕ ನಾವು ಮುಂದುವರಿದು ಬಂದೆವು. ದಂಡಕಾರಣ್ಯದಲ್ಲಿ ಪಂಚವಟಿ ಪ್ರದೇಶದಲ್ಲಿ 2 ಪರ್ಣಶಾಲೆಗಳನ್ನು ತಮ್ಮನಿಂದ ರಚಿಸಿ, ಒಂದರಲ್ಲಿ ಸೀತಾರಾಮರಾದ ನಾವು, ಇನ್ನೊಂದರಲ್ಲಿ ತಮ್ಮ ಲಕ್ಷ್ಮಣ ಸಂತೋಷದಿಂದ ಅದೆಷ್ಟೋ ಸಮಯ ಕಾಲವನ್ನು ಕಳೆದೆವು. ಆದರೆ ಕಾಂಚನ ಮೃಗ ಕಾಮಿತೆಯಾದಂತಹ ಜಾನಕಿಯನ್ನು ನಾನು ಹಾಗೂ ತಮ್ಮ ಇಲ್ಲದಂತಹ ಹೊತ್ತನ್ನು ನಿರ್ಮಿಸಿ ದುಷ್ಟನಾದಂತಹ ರಾವಣೇಶ್ವರನೇ ಅಪಹರಿಸಿದ್ದಾನೆ ಎನ್ನುವ ಮಾತನ್ನು ಜಟಾಯುವಿನ ಮೂಲಕ ಕೇಳಿ ತಿಳಿದೆವು. ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟೆವು. ಮುಂದುವರಿದು ಸೀತಾನ್ವೇಷಣೆಗೆ ಹೊರಟಂತಹ ನಾವು ದಾರಿ ಮಧ್ಯದಲ್ಲಿ ಶಬರಿಗೆ ಮೋಕ್ಷವನ್ನು ಕೊಟ್ಟೆವು. ಪಂಪಾ ತೀರದಲ್ಲಿ ಬಾಲಬ್ರಹ್ಮಚಾರಿಯಾಗಿ ಬಂದಂತಹ ಆಂಜನೇಯನ ಹೆಗಲೇರಿ ಋಷ್ಯಮುಖ ಪರ್ವತವನ್ನು ಸೇರಿಕೊಂಡೆವು. ಸುಗ್ರೀವನ ಜೊತೆಗೆ ತುಲ್ಯಾರಿ ಮಿತ್ರತ್ವವನ್ನು ಮಾಡಿದೆವು. ದುಷ್ಟನಾದ ವಾಲಿಯ ನಿಗ್ರಹವನ್ನು ಮಾಡಿದೆವು. ಆ ಮುಖೇನವಾಗಿ ಪದ್ಮಸಂಖ್ಯೆಯ ವಾನರರು, 27 ಕೋಟಿ ಕಪಿನಾಯಕರು, ಜಾಂಬವರೇ ಆದಿಯಾಗಿ ಎಲ್ಲರೂ ಪಶ್ಚಿಮಾಂಬುದಿಯನ್ನು ಸೇರಿ ನೀಳವಾದಂತಹ ಶತಯೋಜನ ಸರದಿಗೆ ಸೇತುವೆಯನ್ನು ಕಟ್ಟಿದೆವು. ಆ ಮುಖೇನವಾಗಿ ಲಂಕಾ ನಗರಿಯನ್ನು ಸೇರಿಕೊಂಡೆವು. ಸಂಧಾನಕ್ಕಾಗಿ ಕಳುಹಿಸಿಕೊಟ್ಟಂತಹ ಅಂಗದನ ಸಂಧಾನವು ತಿರಸ್ಕೃತವಾಯಿತು. ಸಂಗ್ರಾಮವೇ ಸಿದ್ಧ ಎನ್ನುವ ಹಾಗೆ ಮುಂದುವರಿದಂತಹ ನಾವು ದಿನವೊಂದಕ್ಕೆ ಅನೇಕ ರಾಕ್ಷಸರನ್ನು ಹೊಡೆದುರುಳಿಸಿದ್ದೇವೆ. ಹೆಚ್ಚೇಕೆ ವ್ಯೂಪಾಂಬಕ, ನರಾಂಬಕ, ಶೋಣಿತಾಂಬಕ, ಮಕರಾಕ್ಷ ಎನ್ನುವಂತಹ ರಾಕ್ಷಸರೆಲ್ಲರೂ ಮಡಿದಿದ್ದಾರೆ. ಆದರೆ ಆ ವಿಚಾರವಲ್ಲ, ವಿರೋಧಿಯ ಪಕ್ಷದಲ್ಲಿದ್ದಂತಹ ನೀನು ನಮ್ಮ ಜೊತೆಯಲ್ಲಿದೆಯಲ್ವಾ, ನಿನ್ನನ್ನು ನಾವು ಮೆಚ್ಚಿದ್ದೇವೆ. ಪಕ್ಷದಲ್ಲಿದ್ದವರು ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ. ಅನೇಕ ಮಂದಿ ರಾಕ್ಷಸರು ಲಂಕೆಯಲ್ಲಿ ಸತ್ತು ಹೋದರೂ ಕೂಡ ವಿಭೀಷಣನನ್ನು ಮೆಚ್ಚಬೇಕು. ಒಡ ಹುಟ್ಟಿದಂತಹ ಸಹೋದರ ರಾವಣೇಶ್ವರ ಲೋಕಕಂಟಕನಿದ್ದಾನೆ, ದುಷ್ಟನಿದ್ದಾನೆ ಎನ್ನುವುದನ್ನು ತಿಳಿದುಕೊಂಡು ಧರ್ಮ ಎಲ್ಲಿ ಉಂಟು ಎನ್ನುವ ಹಾಗೆ ತಿಳಿದಂತಹ ನೀನು ರಾಮನ ಪಕ್ಷವನ್ನು ಸೇರಿದ್ದಿ. ದಿನ ದಿನವೂ ವಿರೋಧಿ ಪಾಲಯದಿಂದ
ಪ್ರವಾಹೋಪಾದಿಯಲ್ಲಿ ಬರುವಂತಹ ರಾಕ್ಷಸರನ್ನು ನಾಶ ಮಾಡುವಲ್ಲಿ ಹೆಜ್ಜೆ ಹೆಜ್ಜೆಗೂ ಎದುರಾಳಿ ರಾಕ್ಷಸರ ಪರಿಚಯವನ್ನು ಮಾಡಿ ನನ್ನೊಂದಿಗೆ ಸೇರಿಕೊಂಡಿದ್ದಿ. ವಿಭೀಷಣನ ಗುಣ ಪುತ್ತಲಿಯ ಹೊನ್ನಿನಂತೆ ಎನ್ನುವ ಹಾಗೆ ಚಂಚಲ ಚಿತ್ತರಾದಂತಹ ಕಪಿವರ್ಗ ಎಲ್ಲವೂ ಹೊಗಳ್ತಾ ಉಂಟು. ನಿನ್ನನ್ನು ಮೆಚ್ಚಲೇಬೇಕು ವಿಭೀಷಣ, ಮೆಚ್ಚಲೇಬೇಕು. ಹೆಚ್ಚೇಕೆ ವಾಲಿಯ ಮಗನಾದರೂ ವಾಲಿಯ ನಿಗ್ರಹವಾದ ನನ್ನಿನಿಂದ ಅಂಗದನು ನಮ್ಮ ಜೊತೆಯಲ್ಲೇ ಇದ್ದಾನೆ. ಒಬ್ಬೊಬ್ಬ ರಾಕ್ಷಸರನ್ನು ಹೊಡೆದುರುಳಿಸುವಂತಹ ಅವನ ವೀರತನವನ್ನು ಕಾಣುವಾಗ ಬಹಳಷ್ಟು ಆನಂದವಾಗ್ತಾ ಉಂಟು. ಮೆಚ್ಚಲೇಬೇಕಾದಂತಹ ವಿಚಾರ. ಅವರ ಜೊತೆಯಲ್ಲಿ ನೀನು ಇಷ್ಟು ಮಾಡ್ತಾ ಇದ್ದೀಯಲ್ಲ, ಸಂತೋಷವಾಗ್ತಾ ಉಂಟು. ಸುಗುಣ ವಿಕ್ರಮಿಯೂ ನೀನು ಶರಣರ ಸೇವೆಯ ಜಗದ ನಾಟಕದ ಶರಣರ ಸೇವೆಯ ಬಗೆ ಬಗೆಯಲಿ ಕೊಂಬುವುದು ದೇವ ಇದುವರೆಗಿನ ನಡೆದಂತಹ ವರ್ತಮಾನಗಳನ್ನೆಲ್ಲ ಗಮನಿಸುತ್ತಾ ಇದ್ದವನಾಗ ನೀನು ಅದೆಷ್ಟೋ ಹೊಗಳಿಕೆಯ ಮಾತುಗಳನ್ನಾಡುತ್ತಾ ಇದ್ದ. ಅಂಗದನ ಸಾಹಸವು, ಕಪಿವೀರರ ಹೋರಾಟವು, ಶತ ಯೋಜನ ವಿಸ್ತಾರವಾದಂತಹ ಸೇತುವೆಯನ್ನು ಬಳಿಯುವಲ್ಲಿ ಅವರ ಪರಿಶ್ರಮಕ್ಕೆ ನಿನ್ನ ಹೊಗಳಿಕೆಯ ಮಾತು ಬೇಕು, ಮೆಚ್ಚಲೇಬೇಕು. ಆದರೆ ಅಣ್ಣನಾದಂತಹ ರಾವಣ ಅಧರ್ಮಿ ಇದ್ದಾನೆ, ದುಷ್ಟನಿದ್ದಾನೆ ಎನ್ನುವ ಒಂದೇ ವಾಕ್ಯಕ್ಕೆ ಬೇಕಾಗಿ ಸಂಬಂಧ ಎನ್ನುವುದು ನಮಗೆ ಹುಟ್ಟಿನಿಂದಲೇ ಬಂದಂತದ್ದು. ಅಂತಹ ಸಂಸ್ಕಾರವನ್ನೇ ತುಂಡರಿಸಿ, ಅಣ್ಣ ತಮ್ಮ ಎನ್ನುವ ಸಂಬಂಧವನ್ನೇ ತುಂಡರಿಸಿ ರಾಮ ಪಕ್ಷವನ್ನು ಸೇರಿದಂತಹ ನಾನು ಬಂದುದು ಯಾಕೆ? ಇದು ರಾಮ ಸೇವೆ, ದೇವರ ಸೇವೆಗೆ ಹೊಗಳಿಕೆ ಬೇಡ ಸ್ವಾಮಿ. ಇದು ನನ್ನ ಸೇವೆ ಅಂತ ಸ್ವೀಕರಿಸಬೇಕು ಸ್ವಾಮಿ. ಸೇವೆ ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದ ಹಾಗೆ ಇಂದಿನ ದಿವಸದ ಯುದ್ಧದಲ್ಲಿ ಮಕರಾಕ್ಷ ಮಾಡಿದ್ದಾನೆ. ಅದೋ ಸಂಜೆಯ ಹೊತ್ತಾಗುತ್ತಾ ಉಂಟು. ನಿಜ. ಸೂರ್ಯವಂಶೀಯರಾದಂತಹ ನಾವು ನಮ್ಮ ಆರಾಧ್ಯ ಮೂರ್ತಿಯಾದಂತಹ ರಂಗನಾಥ ಸ್ವಾಮಿಯನ್ನು ಯಾವತ್ತೂ ಕೂಡ ನೆನವರಿಕೆ ಮಾಡ್ತಾ ಇರುವವರು. ಹೌದು, ಭಗವಾನ್ ಭಾಸ್ಕರ ಪಶ್ಚಿಮಾಮುದಿಯನ್ನು ಸೇರ್ತಾ ಇದ್ದಾನೆ. ಇಂದಿನ ದಿವಸದ ಯುದ್ಧವನ್ನು ಮುಕ್ತಾಯಗೊಳಿಸಿ ನಾಳೆಯ ಸೂರ್ಯೋದಯಕ್ಕೆ ಸರಿಯಾಗಿ ನಾವೆಲ್ಲರೂ ಸಕಲ ಸಿದ್ಧತೆಯೊಂದಿಗೆ ಇರೋಣ. ಬಿಡಾರವನ್ನು ಸೇರಿಕೊಳ್ಳೋಣ.
ರಾವಣೇಶ್ವರ ಅಂತ ಕೇಳಿದ್ದೇನೆ. ಇವತ್ತು ಬಂದ ವಿಚಾರ ರಾವಣ 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 ಎಂಬ ಹಾಗೆ ಚತುರ್ದಶ ಭುವನಗಳಲ್ಲಿಯೂ ಘಟನೆ. ನನ್ನದೇ ಧ್ವನಿ ಏನು ಮಾಡೋಣ? ಈ ಕಾಲಕ್ಕೆ ಸಿಂಹ ಬಿತ್ತರದಲ್ಲಿ ಆಸನಾರೂಢರಾಗಿದ್ದೇನೆ. ಅದು ಸಿಂಹ ಬಿತ್ತರವ ಹಲಾಕು ಹಲಾಕೆ ಕತ್ತಿಯ ಬಾಯಿಯಲ್ಲೇ ಕೂತ ಹಾಗಾಗಿದೆ. ಕೂತಲ್ಲಿ ಕೂರುವುದಕ್ಕಾಗುವುದಿಲ್ಲ, ನಿತ್ಯ ಮಾಡಿದ್ರೆ ನಿತ್ಯ ಮಾಡುವುದಕ್ಕಾಗುವುದಿಲ್ಲ. ಯಾಕೆ ಹೀಗೆ ಎಂಬುದಾಗಿ ನನ್ನಲ್ಲೇ ನಾನು ಪ್ರಶ್ನೆ ಮಾಡಿಕೊಂಡೆ. ಒಂದು ಕಾಲಕ್ಕೆ ಅದು ಯೋಜನಾಂತರಿರುವಂತಹ ಸಭೆಯಲ್ಲಿ ಆಸನಾರೂಢರಾಗಿ ಕಾರ್ಯವೈಖರಿಯನ್ನು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೆ. ಲಂಕಾ ಸಭೆ ಯೋಜನಾಂತರವಿತ್ತು. ಆದ್ರೆ ಈ ಕಾಲಕ್ಕೆ ನಿತಿಜರ ಸಭೆಯ ಮಧ್ಯದಲ್ಲಿ ಹೇಳುವ ಹಾಗಾಯಿತಲ್ಲ. ಅದಕ್ಕೆ ಏನು ಕಾರಣ? ಸೀತೆಯನ್ನು ತರುವಲ್ಲೇ ನನ್ನ ಕಾರ್ಯವನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ. ಹಾಗೆಂದು ನನ್ನ ಮನಸ್ಸಿಗೆ ಅದೇ ಸರಿ ಎಂದು ನಾನು ಆಲೋಚನೆಯನ್ನು ಮಾಡಿದೆ. ಸೀತೆಯನ್ನು ಇಲ್ಲಿಗೆ ತಂದೆ. ಆ ಕಾಲಕ್ಕೆ ನನಗಾದಂತಹ ಅತೀವ ಸಂತೋಷ. ರಕ್ತ ಸಗಟನ ಜಯಘೋಷ ಮೊಳಗಿಸಿತು. ಆದ್ರೆ ಈ ಲಂಕೆಗೆ ಬಂತಲ್ಲ ವಾನರ ಸೇನೆ, ಆ ರಾಮ, ಆ ಲಕ್ಷ್ಮಣ, ಆ ಹನುಮಂತಾದಿಗಳು ಸೇರಿ ನಮ್ಮವನ್ನೆಲ್ಲ ಮುಗಿಸುತ್ತಾ ಬಂದ್ರು. ಕೊನೆಗೆ ನಾನು ಕಳಿಸಿದ್ದು ಮಕರಾಕ್ಷ ಮೊಸಳೆ ಕಣ್ಣಿನವ. ಅವನ್ನು ಕಳಿಸಿದ್ರೆ ಅವನ ನಡನ ವರ್ತಮಾನ ಏನಾಯಿತೋ ಏನಾಯಿತೋ ಏನಾಯಿತೋ. ನಾನು ಒಂದರ ಕಾಲವಾಗಿದ್ದ ಬಂದದ್ದು ಲಾಲಿ
ಶಿರಸಿನಲ್ಲಿ ಇಟ್ಟುಕೊಂಡು ನಾನು ಅಲ್ಲಿಗೆ ಹೋದೆ. ಭೀಮಸೇನ ನನ್ನಪ್ಪ ನಿನಗಲ್ಲಿ ಸಿಕ್ಕಿದ್ದು ಅಲ್ಲ, ನಿಮ್ಮ ಇದನ್ನು ತಲೆಯಲ್ಲಿಟ್ಟದ್ದು. ಅಪ್ಪಣೆ. ಹೌದೌದು ದೇವ್ರೆ. ದೇವ್ರೆ, ಅಲ್ಲಿ ನಡೆದ ಕಾಲನ ನೋಡಬೇಕು ದೇವ್ರೆ. ಯಾವುದು? ಅದು ಕುಂಬನಿ ಕುಂಬು ಅಂತೇಳಿ ಬರುತ್ತದೆ. ಏಯ್, ಓ, ಕುಂಬನಿ ಕುಂಬನಿ. ಅವರು ಹೋದ್ರಲ್ಲ, ಅವರ ಕೆಲವು ಯುದ್ಧ ನೋಡ್ಬೇಕು ದೇವ್ರೆ. ಒಂದು ರೀತಿಯದ್ದು, ಎರಡು ರೀತಿಯದ್ದು, ಬೇರೆ ಬೇರೆ ರೀತಿಯಲ್ಲಿ ಯುದ್ಧ ಮಾಡಿದ್ರು ದೇವ್ರೆ. ಆದ್ರೆ ಪ್ರಯೋಜನ ಆಗ್ಲಿಲ್ಲ. ಅವರು ಹೋಗಿಬಿಟ್ರು. ಅವರು ಹೋದ್ರೆ ಹೋಗ್ಲಿ ದೇವ್ರೆ. ಅಷ್ಟಾಗುವಾಗ ಮತ್ತೊಬ್ಬ ಬಂದ. ಇವತ್ತಾರ ಮಕ್ಕಳ ಕಳುಹಿಸಿ ಅವರ ಗಲಾಟೆ ನೋಡ್ಬೇಕು, ಪೆಟ್ಟು ನೋಡ್ಬೇಕು. ಉದ್ದಾಯ್ತು, ಗಲಾಟೆ ಆಯ್ತು, ಗಲಾಟೆ ಆಯ್ತು, ಉದ್ದಾಯ್ತು, ಉದ್ದಾಯ್ತು. ಎಂತದ ಉದ್ದಾದದ್ದು? ಅಷ್ಟು ಯುದ್ಧ ಮಾಡಿದ್ದಾರೆ. ಇಟ್ಟು ಯುದ್ಧ ಮಾಡಿ ಹೀಗಾದದ್ದು. ಅಲ್ಲ ದೇವ್ರೆ, ಒಬ್ಬೊಬ್ಬರನ್ನೇ ಮಲಗಿಸಿ ಬಿಟ್ಟಿದ್ದಾರೆ ಅವರು. ಹೌದೇ? ಅವರಿಗೆಲ್ಲ ಕತೆ ಕೈಲಾಸ. ಮತ್ತೆ ಏನು ಮಾಡಿದವ? ಅಷ್ಟಾಗುವಾಗ ಅವರನ್ನೆಲ್ಲ ಸೋಲಿಸಿದ ದೇವ್ರೆ. ಅಷ್ಟಾಗುವಾಗ ಈ ರಾಮಣ್ಣ ಇದ್ದಾರಲ್ಲ, ರಾಮಣ್ಣ ನಿನ್ನ ಸೋದರ ಮಾವ? ಸೋದರ ಅಲ್ಲ, ಅಲ್ಲಿ ಕೆಲವರೆಲ್ಲ ಹೇಳಿಕೊಂಡಿದ್ದು ರಾಮ. ರಾಮ ಅವ ನನ್ನ ಶತ್ರು. ಹೌದೌದು. ಅವ ಒಂದು ಬಾಣ ಹಿಡಿದುಕೊಂಡು ಬಿಟ್ಟ. ಏನಾಯ್ತು? ಸೊಂಕು 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 ಸೊಂಕದಲ್ಲಿ ಆಗ್ತಾ ಉಂಟು. ಏನು ಕಾಣುವುದಿಲ್ಲ. ಬಾಣಗಳೇ ಆಚೆ ಈಚೆ ಹೋಗ್ತಾ. ನೀ ಯಾರ ಕಂಡೆ? ಅಷ್ಟಾಗುವಾಗ ದೇವ್ರೆ ರಾಮಣ್ಣ ಒಂದು ಬಾಣ ಬಿಟ್ಟ. ಬಿಟ್ಟದ್ದೇ ಬಿಟ್ಟದ್ದು. ನಮ್ಮ ಯಜಮಾನರು ಇದ್ದಾರಲ್ಲ, ನಮ್ಮ ಯಜಮಾನರು ಮಕ್ಕಳು ಮಧ್ಯದಲ್ಲಿ ಕಟ್ಟಡಿ ಮಾಡಿಬಿಟ್ರು. ಎಂತದ್ದು ಕಟ್ಟಡಿ? ಎಂತದ್ದು? ಬಾಣವನ್ನು ಕಟ್ಟಡಿ. ಕಂಠನ? ಅಷ್ಟಾಗುವಾಗ ದೇವ್ರೆ ಮತ್ತೆ ಸಿಟ್ಟಿನಿಂದ ಶುರು ಮಾಡಿದ್ರು. ಪುನಃ ಶುರು ಮಾಡಿದ್ರು. ಯಾವ್ದನ್ನು? ವೈಪಟ್ಟಿ ಹಾಕಿಗೆ. ಅಷ್ಟಾಗುವಾಗ ದೇವ್ರೆ ಎಲ್ಲಿಂದ ಅಂತ ಗೊತ್ತಿಲ್ಲ, ಒಂದು ಬಾಣ ಬಂದು ನಮ್ಮ ಯಜಮಾನ್ರ ಶಿವ ಶಿವ ಅಂತ ಯೋಚನೆ ಮಾಡಿದೆ ನಾನು. ದಡಲ್ಲದ ಕೆಳಗೆ ಬಿದ್ದು. ಬಿದ್ದಾಗುವಾಗ ದೇವ್ರೆ ಇನ್ನು ಮಲಗಿ ಶುರು ಮಾಡ್ತಾರೆ ಅಂತ ಯೋಚನೆ ಮಾಡಿದೆ. ಇಲ್ಲ ದೇವ್ರೆ, ಮಲಗಿದವರು ಎಲ್ಲೇ ಇಲ್ಲ ದೇವ್ರೆ. ಅವರು ಹೋಗಿಬಿಟ್ರು. ದಶಮುಖ ಮನಗುಂದಿ ಕ್ಲೇಶವ ತಾಳಿ ಅಗಡ ಕಟೇನೆಂದು ಹಲುವಿದ ಗೆಲುವನ್ನು ಮುಗಿದೊಡನೆ ಮಂಗ ಹೊರಗಿರ. ಏನ ಮಾಡಲಿ, ಏನು ಮಾಡಲಿ? ಮಕರಾಕ್ಷರು ಮಡಿದರಲ್ಲ, ಇನ್ನಾರು ಯುದ್ಧವನ್ನು ಮುಂದುವರಿಸುವರು. ಅಕ್ಕನ ಈ ಮಂಚ ಎತ್ತು ತೊಟ್ಟು ಅಯ್ಯೋ ಶಿವ 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 ಶಿವ. ಏನು ಮಾಡಲಿ, ಏನು ಮಾಡಲಿ? ಇನ್ನು ಯಾರ ಮಾಡಲಿ? ಜನನಿಗಾಡಿದ ಹಿತವಾಕ್ಯವ ಜನನಿಗಾಡಿದ ಹಿತವಾಕ್ಯವ ವಿಭೀಷಣ ಹೇಳಿದ ನೀತಿ ಮನಕ್ಕೆ ತಾರದಿನ ಮೂರ್ಖನಾದೆನೋ ರಾಮ ಮನುಜಯತೆ ನಬಿ ಕೆಟ್ಟರು ರಾಮ ಮನುಜಯತೆ ನಬಿ ಕೆಟ್ಟರು ಮಗರಾಕ್ಷ ಬಡಿದ ವಾತಯ ಕೇಳಿ ಇಷ್ಟೆಲ್ಲ ಅನರ್ಥಗಳು ನನ್ನ ಜೀವನದಲ್ಲಿ ಸಂಭವಿಸುವುದಕ್ಕೆ ಕಾರಣ ಉಂಟು. ನಾ ಹೊತ್ತು ಸೀತೆಯನ್ನು ಕತ್ತೊಯ್ದೆ ಯಾಕಾಗಿ ನನ್ನ ತಂಗಿ
ಅವಳು ಹೇಳಿದಂತಹ ಮಾತು ಅಣ್ಣ ನನಗೆ ವೇದನೆಯಾಗಿದೆ, ನನಗೆ ಅಪಮಾನವಾಗಿದೆ. ಹೆಣ್ಣಿಂದಲೇ ಹೆಣ್ಣಿಗೆ ಅಪಮಾನ ಅಂತಾದ್ರೆ ಆ ಸೀತೆಯನ್ನು ನೀ ಕತ್ತೊಯ್ದು ತಂದು ಮದುವೆಯಾಗಬೇಕು ಎಂಬ ಹಾಗೆ ತಂಗಿಯೇ ಕುಲಕ್ಕೆ ಕೀಡಾಗಿ ಹೋದಳಲ್ಲ. ಹ, ಏನು ಮಾಡೋಣ? ನನ್ನವ್ವೇ ಮಾಡಿದಂತಹ ಆಶೀರ್ವಾದ ಎಷ್ಟು ಒಳ್ಳೇದಾಗ ಮಗನೇ ಅಂತ ಹೇಳಿದಂತಹ ಬುದ್ಧಿವಾದಗಳೆಷ್ಟು. ಬೇಡ ಮಗನೇ, ಇದು ಯೋಗ್ಯವಲ್ಲ, ನಿನಗೆ ತರವಲ್ಲ. ಸ್ತ್ರೀ ನಿಂದನೆಯನ್ನು ಮಾಡಬೇಡ, ಸ್ತ್ರೀಯರನ್ನು ವರಿಸಬೇಡ, ಕಣ್ಣೀರು ಹಾಕಿಸಬೇಡ. ನಾ ಕೇಳಲಿಲ್ಲ. ನನ್ನದ್ದೇ ಹಾದಿಯಲ್ಲಿ ಮುಂದುವರಿದೆ. ನನ್ನ ತಮ್ಮ ವಿಭೀಷಣ ಒಳ್ಳೆಯ ಮನಸ್ಕ, ಅವನ ಮನಸ್ಸಿಗೆ ಸರಿಸಾಟಿಯಾಗುವಂತಹ ಸಮಾನ ಮನಸ್ಕರಾರು ಇಲ್ಲ. ಅಂತವನ ನೀತಿಯನ್ನು ನಾ ಅಲ್ಲಗಳೆದೆ ಅವರನ್ನು ಎಡಗಾಲಿಂದ ಒತ್ತು ಮಾಡಿಸಿದರಲ್ಲ. ಲಂಕೆಯ ಸುವರ್ಣ ಸಿಂಹಾಸನ ಈ ಹೊತ್ತು ಅರಗುತರ ಸಿಂಹ ಪೀಠವಾಗುವುದಕ್ಕೆ ಇಷ್ಟೇ ಕಾರಣವೇ. ಶಿವ ಶಿವ ಇನ್ಯಾನ ಯಾಕೆ ಚಿಂತಾಕ್ರಾಂತರಾಗಿದ್ದೀರಿ? ನಾಳೆ ನನವರನ್ನು ಆನರ ಪ್ಲವಗರನ್ನು ದರಾಶಾಯಿಯಾಗಿಸ್ತೇನೆ, ಶಾಕಿನಿ ಡಾಕಿನಿಯಾಗಿ ಉಣಬಡಿಸ್ತೇನೆ. ಕೊಡು ನನಗಪ್ಪಣೆ. ಮಗನ ಸೋಲವಾಯಿತಲ್ಲ. ಎರುವಂತಹ ನೆಗಳಿಕೆಗೆ ಪಾತ್ರನಾದವ ಲಂಕಾಪತಿಯಾದಂತ ನಿನಗೆ ಸೋಲೆ ಬಿಡಪ್ಪ ಯೋಚನೆ. ಸೋಲು ಎನ್ನುವಂತಹ ಶಶಿ ಆ ರಾಮನ ಬಳಿಯಲ್ಲಿ ಇರಬೇಕು. ಆ ರಾಮನೆನ್ನುವಂತಹ ಅವನನ್ನು ಕೊಂದು ಲಕ್ಷ್ಮಣನೆನ್ನುವಂತಹ ಉಸಿರ ಜಲಧಾರೆಯಲ್ಲಿ ನಮ್ಮ ಸೋಲಿನ ಶಶಿಯನ್ನು ನೆಟ್ಟು ಬೆಳೆಸ್ತೇನೆ. ರಾಮ ಲಕ್ಷ್ಮಣರು ಮಾತ್ರ ಅಲ್ಲ ಮಗನೇ, ವೀರ ಸುಗ್ರೀವಾಯ್ತಾರೆ.
ಕೊಂದು ಆ ಕಪಾಲದೊಳಗೆ ತುಂಬಿಸಿ ನಮ್ಮ ವೈರಿಗಳ ರಕ್ತವನ್ನು ಹೀರುವೆ. ಹೌದು, ನೀ ಹೀರುವೆ ಅಂತ ಹೇಳ್ತಾ ಇದ್ದಿ. ಇದು ಸಾಧ್ಯವೇ ಎಂಬ ಹಾಗೆ ಎಲ್ಲರೂ ಹೋದವರಿದ್ದಾರೆ. ಅಳಿದ ಧೂಮ್ರಾಕ್ಷಾದಿ ಸುವಟಾವಳಿ ಎಲ್ಲವೂ ಕೂಡ ಈ ಲಂಕೇಶ್ವರನ ಆಸ್ಥಾನದಲ್ಲಿಲ್ಲ. ಎಲ್ಲವರು ಕೂಡ ಅಂತಕನ ಅರಮನೆಯನ್ನು ಸೇರಿಕೊಂಡಿದ್ದಾರೆ. ಯೋಚನೆಯನ್ನು ಬಿಡಪ್ಪ. ಯಾವ ಧೈರ್ಯದ ಮಾತನ್ನು ಹೇಳಿದಂತಹ ನಮ್ಮ ವೀರರಿದ್ದಾರೋ ಯಮನಾಲಯಕ್ಕೆ ಹೋಗಿ ಯಮನನ್ನು ತುಡುಕಿ ಅಲ್ಲಿರುವಂತಹ ವೀರರನ್ನೆಲ್ಲ ತಂದು ನಿನ್ನ ಓಲಗದಲ್ಲಿ ನಿಲ್ಲಿಸ್ತೇನೆ. ಸಾಕ? ಹೋದವರೆಲ್ಲ ಪೇತುಕರು ತಿಳಿಸಿದೆಯೋ? ಎಲ್ಲರೂ ಶೌರ್ಯವಂತರು. ನನ್ನ ಶೌರ್ಯದ ಬಗ್ಗೆ ನಂಬಿಕೆ ಇಲ್ಲವೇ ನಿಮಗೆ? ಒಂದನ್ನು ನೆನಪಿಸ್ತೇನೆ. ಒಂದು ದೇವಲೋಕವನ್ನು ಸೇರಿ ಇಂದ್ರಾದಿ ದೇವತೆಗಳನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ಇಂದ್ರ ಗದ್ದುಗೆಯನ್ನು ಏರುತ್ತೇನೆ ಅಂತ ಹೋದವರು. ಆ ಕಾಲದಲ್ಲಿ ದೇವತೆಗಳಿಂದ ಬಂಧಿಸಲ್ಪಟ್ಟವರು ನೀವು. ಆವಾಗ ನಾನು ಬಂದೆ, ನಿಮ್ಮನ್ನು ಬಿಡಿಸಿದೆ. ಇಂದ್ರ ಒಂದು ಹೆಸರಿಟ್ಟ. ಮೇಘನಾದಂತಹ ನನಗೆ ಇಂದ್ರಜಿತು ಎನ್ನುವಂತಹ ಹೆಸರು ಅಲ್ಲಿ ಬಂದದ್ದು. ಅರಿಯಯ ಮಮ ಶೌರ್ಯ ದೇಳಿಗೆಯ. ಇನ್ನೂ ಕೂಡ ನಂಬಿಕೆ ಇಲ್ಲವೇ? ನಂಬಿಕೆಯನ್ನು ಇಟ್ಟುಕೋಪ. ಹೊನ್ನ ಬಟ್ಟಲಲ್ಲಿ ರಣವೆಳ್ಳಿಯವನಿತ್ತು ಕಳುಹಿಸಿ ಆಯ್ತಾ? ನಿನ್ನ ಶೌರ್ಯ ಸಾಹಸ ಇಂದು ನೋಡುವುದಲ್ಲ. ನಾನು ಅಂದಿನಿಂದ ಇಂದಿನವರೆಗೆ ನೋಡ್ತಾ ಇದ್ದೇನೆ. ಕಂಬಟ್ಟಲ್ಲಿ ರಣವೀರ್ಯವನ್ನು ಇಡ್ತಾ ಇದ್ದೇನೆ. ಹೋಗಿ ಜಯಶೀಲರಾಗಿ ನಿಮಗೆ ಎಲ್ಲಿಯಾದ್ರೂ ಹೋಗ್ಲಿಕ್ಕಿದ್ರೆ ಹೋಗಿ. ಹೇಳಿದ್ದೇನೆ ಧೈರ್ಯದ ಮಾತುಗಳನ್ನು. ರಾಮ ಲಕ್ಷ್ಮಣ ಸಹಿತ ಕಿವಿಗಡನವನ್ನೆಲ್ಲ ಕೆಡಹಿ ನಾನು ಬರ್ತೇನೆ ಎನ್ನುವ ಹಾಗೆ ದಿವ್ಯವಾದಂತಹ ರಥವನ್ನು ಏರಿದ್ದೇನೆ. ನನ್ನ ಜೊತೆಗೆ ಸೈನ್ಯವನ್ನೆಲ್ಲ ಕೊಡಿಸಿಕೊಂಡಿದ್ದೇನೆ. ಕಪಿವೀರರನ್ನೆಲ್ಲ ಕೆಡಹುವುದಕ್ಕಾಗಿ ಹೊರಡ್ತೇನೆ. ನಂತರ ನಮ್ಮದಾದಂತಹ ಮಾಯಾವಿದ್ಯೆ ಇದನ್ನು ಪ್ರಕಟಿಸ್ತೇನೆ ರಾಮನ ಇದರಲ್ಲಿ.
ಶಬ್ದ ಕೇಳ್ತಾ ಉಂಟು. ಅದನ್ನೇ ಗುರಿಯಾಗಿರಿಸಿ ಶಬ್ದವಾದಿ ಶರವನ್ನು ಪ್ರಯೋಗ. ಶಬ್ದವೇದಿಯನ್ನು ಪ್ರಯೋಗಿಸಿ ಒಮ್ಮರಮತದಲ್ಲಿರುವಂತಹ ನನ್ನನ್ನು ಕೆಳಗಿಳಿಸಿದೆಯ ಸಾಮರ್ಥ್ಯ ನೋಡಿದೀಯ? ಏನು? ನಿನಗೆ ಸಹಾಯವನ್ನು ಮಾಡುವಂತಹ ಕಪಿ ಗಡನವೆಲ್ಲ ಧರಾಶಾಹಿಯಾಗಿದೆ. ರಾಮ, ಏನೋ ತಂದೆಯ ಮಾತನ್ನು ನೆರವೇರಿಸುವುದಕ್ಕೆ ಕಾಡನ್ನು ಸೇರಿದೆ. ಹೌದು. ಪಾಠ ಏನು? ನೀನು ಅಯೋಧ್ಯೆಯನ್ನು ಆಳಬೇಕಾಗಿತ್ತು. ಅದನ್ನು ಬಿಟ್ಟು ಕಾಡನ್ನು ಸೇರಿದ್ದೀಯ. ನಿನಗೆ ಕಾಡೂ ಇಲ್ಲ ಅಂತಾಗಿದೆ, ನಾಡೂ ಇಲ್ಲ ಅಂತಾಗಿದೆ. ಜೊತೆಯಲ್ಲಿ ಮಡದಿಯನ್ನು ಕಳಕೊಂಡಂತ ಅಧಮ ನೀನು. ಮಡದಿಯನ್ನೇ ರಕ್ಷಣೆ ಮಾಡುವುದಕ್ಕೆ ಆಗದೇ ಇರುವವ ದುರವನ್ನು ಕೊಡುವೆಯೇನೋ? ಕಪಿಗಳನ್ನು ಮುಖಾಮುಖಿಯಾಗಿ ಹೋರಾಟ ಮಾಡುವುದಕ್ಕೆ ಅಸಾಧ್ಯವಾಗಿ ಮಾಯಕದಿಂದ ವ್ಯೋಮ ಮಾರ್ಗದಲ್ಲಿ ನಿಂತು ನೀನು ಯುದ್ಧವನ್ನು ಮಾಡಿದವ. ನೀನು ಅಷ್ಟೇ ರಾಮನೊಂದಿಗೆ ಎದುರು ನಿಲ್ಲುವುದಕ್ಕೆ ಸಾಧ್ಯವಾಗದೆ ಮಾಯಕದ ಯುದ್ಧವನ್ನು ಮಾಡುವುದಕ್ಕೆ ಸಿದ್ಧನಾದವ. ಮಾಯಕದ ಯುದ್ಧ ಎನ್ನುವುದು ರಾಕ್ಷಸರ ಕುಲಕ್ಕೆ ಸಂದಂತ ಗೌರವ. ಅದು ಇಲ್ಲಿಯೋ ಅನಿಮವೋ ಮಹಿಮವೋ ಘರಿಮವೋ ಲಗಿಮವೋ ಪ್ರಾಪ್ತಿಯೋ ಪ್ರಾಕಾಮ್ಯವೋ ಈಶಿತ್ವವೋ ವಶಿತ್ವವೋ ಅಷ್ಟ ಸಿದ್ಧಿಗಳಲ್ಲಿ ಒಂದನ್ನು ಉಪಯೋಗಿಸುವುದು ನಿಮ್ಮ ಕರ್ಮ. ಆದರೆ ಅದು ಒಂದು ನಿಮಗೆ ಬರುವುದಿಲ್ಲಲ್ಲ. ಮಡದಿಯ ಕಳಕೊಂಡ ಧಮ ಎನ್ನುವ ಹಾಗೆ ಹೇಳಿದೆಯಲ್ವಾ? ನಾನು ಮಡದಿಯನ್ನು ಕಳಕೊಂಡದಲ್ವೋ? ಮತ್ತೆ ನಿನ್ನ ಅಪ್ಪ ನಾನಿಲ್ಲದ ವೇಳೆಯನ್ನು ಸೃಷ್ಟಿ ಮಾಡಿ ಕದ್ದುಕೊಂಡು ಹೋದದ್ದು ನಿನ್ನ ಅಪ್ಪ ಹೌದು ಅಂತಾದ್ರೆ ಅವನೇ ರಾಮನ ಎದುರಿನಲ್ಲಿ ನಿಂತು ರಾಮ ನಿನ್ನ ಮಡದಿ ಸೀತೆಯನ್ನು ಅಪಹರಿಸ್ತೇನೆ ಸಾಧ್ಯವಿದ್ದರೆ ತಡಿ ಎನ್ನುವುದನ್ನು ಹೇಳಬೇಕಿತ್ತು. ಅಯೋಧ್ಯೆಯ ಪ್ರಜೆಗಳಾದಿಯಾಗಿ ಅರಸರೆಲ್ಲವರು ಕೂಡ ಜ್ಞಾನಿಗಳು. ಯಾವ ಕೆಲಸವನ್ನು ಕೂಡ ಯೋಚನೆ ಇಲ್ಲದೆ ಮಾಡುವುದಿಲ್ಲ ಎನ್ನುವುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಹಾಗಿರುವಾಗ ನಮ್ಮಿಂದ ನಿರ್ಮಾಣವಾದಂತಹ ಕ್ಷೇತ್ರದಲ್ಲಿ ನಿನ್ನ ಹೆಂಡತಿಯನ್ನು ನಿನಗೆ ರಕ್ಷಣೆ ಮಾಡುವುದಕ್ಕೆ ಆಗುವುದಿಲ್ಲ ಎನ್ನುವಂತಹ ವಿಚಾರ ಮೊದಲೇ ಗೊತ್ತಿಲ್ಲದಕ್ಕೆ ನಾವು ಹೊಣೆಗಾರರ. ಮೊದಲೇ ಗೊತ್ತಿದ್ದಲ್ಲದಲ್ಲ, ಮತ್ತೆ ನಾನು ಇರುವಂತಹ ವೇಳೆಯಲ್ಲಿ ಕದ್ದುಕೊಂಡು ಹೋಗ್ತಿದ್ರೆ ಅಧಮ ನಾನಾಗ್ತಿದ್ದೆ. ನಾನಿಲ್ಲದ ವೇಳೆಯನ್ನು ಸೃಷ್ಟಿ ಮಾಡಿ ಕದ್ದುಕೊಂಡು ಹೋದವ ಅಧಮ ನಾನು ಅವನ ಎನ್ನುವುದನ್ನು ನೀನು ಇಲ್ಲದಿರುವಂತಹ ವೇಳೆಯಲ್ಲಿ ಸೃಷ್ಟಿಯಾಗಿದೆ ಇಲ್ಲ ಎನ್ನುವುದು ನಿನಗೆ ಯಾಕೆ ಗೊತ್ತಾಗಲಿಲ್ಲ? ಮಾಯಕದಿಂದ ನಿನ್ನ ಅಪ್ಪ ಸೃಷ್ಟಿ ಮಾಡಿದ್ದು ಅದು ನಾನು ಯೋಚನೆ ಮಾಡಲಿಲ್ಲ. ಆದರೆ ಸ್ವಸಾಮರ್ಥ್ಯದಿಂದ ನಿನ್ನ ಅಪ್ಪನ ಸ್ಥಾನವನ್ನು ನಾನು ಆಕ್ರಮಿಸಿದ್ದೇನೆ. ಈಗ ಎಲ್ಲರನ್ನೂ ಧರಾಶಾಹಿಯಾಗಿದ್ದೇನೆ. ಮೊದಲಿದ್ದಂತಹ ಲಂಕೆಯ ರಾಕ್ಷಸರು ಈಗ ಇದ್ದಾರೋ? ಹಾಗಾದ್ರೆ ಅವರೆಲ್ಲರನ್ನು ಮಡುಹಿದ್ದೇನೆ. ಹಾಗಾದ್ರೆ ರಾಮ ಏನು ಇನ್ನೂ ಕೂಡ ನೀನು ಕಂಡುಕೊಳ್ಳಿಲ್ಲ ಅಂತಾದ್ರೆ ಅವರ ಸ್ಥಾನಕ್ಕೆ ನಿನ್ನನ್ನು ಬಡುವ ಉದ್ದೇಶವೋ ಅಥವಾ ನಿನ್ನ ಮಡದಿಯಾದಂತಹ ಸೀತೆಯನ್ನು ಪಡೆದುಕೊಂಡು ಹೋಗುವಂತ ಉದ್ದೇಶವೋ? ಮಡುಹಿಯ ಪಡೆದುಕೊಂಡು ಹೋಗ್ತೇನೆ.
ಹುಟ್ಟಿದಂತದ್ದು. ಸರಿ. ಅದರಲ್ಲಿಯೂ ಕೂಡ ಮಾನವರನ್ನು ಗೆಲ್ಲಬೇಕು, ಮಾನವರನ್ನು ಹೊಡೆಯಬೇಕು ಎನ್ನುವಂತಹ ಉದ್ದೇಶ ನಮ್ಮದಿದ್ರೆ ಗೆಲ್ಲುವ ಬಗೆ ಹೇಗೆ ಎನ್ನುವುದನ್ನು ಯೋಚನೆ ಮಾಡುತ್ತೇವೆ. ಅರಿಗಳನ್ನು ಗೆಲ್ಲುವ ಯತ್ನದಲ್ಲಿ ದಿಟ ನಾವು ಮಾಯಾವಿಗಳು. ನಾವು ಮಾಯಕದಿಂದಲೇ ನಿಮ್ಮನ್ನು ಗೆಲ್ಲುತ್ತೇವೆ. ಆ ಮಾಯಕವನ್ನು ಭೇದಿಸುವಂತಹ ಸಾಮರ್ಥ್ಯ ನಿನಗೆ ಉಂಟು ಅಂತಾದ್ರೆ ಬಿಡು. ಏನು ಪರನಾರಿಯನ್ನು ಆಲೋಚನೆ ಮಾಡಬೇಕು. ಲಂಕೆಯಲ್ಲಿ ನಿಮಗೆ ಬೇಕಾದಷ್ಟು ನಾರಿಯರು ಇರುತ್ತಾ, ಪರನಾರಿಯರನ್ನು ಅಪಹರಿಸಿದಂತಹ ಹೆಣ್ಣು ಕಲ್ಲನಾದಂತಹ ಆ ರಾವಣೇಶ್ವರನ ಮಗ ನೀನು ಮಾಡುತ್ತಿರುವುದು ಏನು? ಮುಖಾಮುಖಿಯಾಗಿ ಹೋರಾಟ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಕಳ್ಳತನದ ಮಾರ್ಗದಿಂದ ವ್ಯೋಮ ಮಾರ್ಗದಲ್ಲಿ ನಿಂತು ಹೋರಾಟವನ್ನು ಮಾಡಿದೆಯಲ್ಲ. ಮೊದಲು ನಿನ್ನನ್ನು ಸೋಲಿಸಿ ಆನಂತರ ನಿನ್ನ ಅಪ್ಪನನ್ನು ಗೆಲ್ತೇನೆ ನಾನು. ರಾಮ, ಏನು ಒಂದು ವಿಚಾರವನ್ನು ನಿನಗೆ ನೆನಪಿಸ್ತೇನೆ. ಯಾವುದು? ಅಂದು ನೀನು ಸೇತುವೆಯನ್ನು ಮಾಡುವಂತಹ ಮೊದಲಲ್ಲಿ ಶಿವನನ್ನು ಆರಾಧಿಸುವುದಕ್ಕೆ ಮುಂದಾಗಿಯಂತೆ. ಹೌದಲ್ವಾ? ಏನು? ಆವಾಗ ನೀನು ಪೂಜಿಸುವುದಕ್ಕೆ ಯಾರು ನಿನಗೆ ಬಂದರು? ಯಾರು ಬರಲಿಲ್ಲ. ಯಾರು ಬಂದದ್ದು ನಿನಗೆ? ನನ್ನ ಅಪ್ಪನಾಗಿ ರಾವಣೇಶ್ವರ ನಿನ್ನ ಪೂಜೆಗೆ ಬಂದದ್ದು ಪುರೋಹಿತನಾಗಿ. ಆವಾಗ ಹೇಳಿದ್ದೇನು? ಏನು? ಮಡವಿ ಇಲ್ಲದಿರುವಂತಹ ನಿನಗೆ ಪೂಜೆಯನ್ನು ಮಾಡುವುದಕ್ಕೆ ನನ್ನಿಂದ ಆಗುವುದಿಲ್ಲ ಎನ್ನುವುದನ್ನು ತಿಳಿದು ಕೊಂಡೋದಂತಹ ಸೀತೆಯನ್ನು ತಂದಿದ್ದಾನಂತೆ, ಕಳುಹಿಸಿದ್ದಾನಂತೆ. ನೀನು ಹಾಗಿದ್ರೆ ಯಾವ ರೀತಿಯಲ್ಲಿ ಹೇಳಿದ್ದೆ? ಪರನಾರಿಯನ್ನು ಕದ್ದಂತ ಕಳ್ಳವ ಅಂತ. ಕಳ್ಳ ಅಂತ ಆಗುತ್ತಿದ್ರೆ ಅಶೋಕವನದಲ್ಲಿ ತಂದಿರಿಸಿದಂತಹ ಸೀತೆಯನ್ನು ಮತ್ತೊಮ್ಮೆ ನಿನ್ನೆ ಜೊತೆಯಲ್ಲಿ ಪೂಜೆಗೆ ಆಗಿ ಇರಿಸ್ತಿರ್ಲಿಲ್ಲ ನಮ್ಮಪ್ಪ. ನಾನು ಮೊದಲೇ ಹೇಳಿದ್ದೇನೆ, ಹೆಂಡತಿ ನನ್ನ ಜೊತೆ ಇರುವಂತಹ ಸಂದರ್ಭದಲ್ಲಿ ರಾಮನ ಎದುರು ನಿಂತು ಸಾಮರ್ಥ್ಯವಂತ ಹೌದು ಅಂತಾದ್ರೆ ರಾವಣ ಅವ ಎಳೆದುಕೊಂಡು ಹೋಗ್ಬೇಕಿತ್ತು. ರಾಮನು ಇಲ್ಲದಂತಹ ಸಂದರ್ಭ ಸೃಷ್ಟಿ ಮಾಡಿ ಜಿಂಕೆಯ ರೂಪದಿಂದ ನಿಮ್ಮವರನ್ನು ಕಳುಹಿಸಿಕೊಟ್ಟು ನನ್ನನ್ನು ಬೆನ್ನೆತ್ತಿ ಹೋಗುವಂತೆ ಮಾಡಿ ಆ ಹೊತ್ತಿನಲ್ಲಿ ಭೂಮಿ ಸಮೇತ ಕತ್ತರಿಸಿಕೊಂಡು ಹೋದವ. ಆದರೆ ತಡೆಯುವುದಕ್ಕೆ ಬಂದಂತಹ ಜಟಾಯುವಿಗೆ ಮರ್ಮಾಘಾತದ ಮೋಸವನ್ನು ಹೇಳಿಕೊಟ್ಟು ಅವನನ್ನು ನಾಶ ಮಾಡಿದ್ದಿ. ಹಾಗಾದರೆ ಜಟಾಯುವು ಕೂಡ ನನ್ನೊಂದಿಗೆ ಸಖ್ಯತನವನ್ನು ಬೆಳೆಸಿ ನಮ್ಮ ಪರವಾಗಿ ಪಕ್ಷಿಗಳು ಬರ್ತಾವೆ. ಸೀತೆ ನಿಂತಹ ನೆಲವನ್ನೇ ಕತ್ತರಿಸಿ ಅವಳನ್ನು ಕೊಂಡೋಗುವುದಕ್ಕೆ ನಮ್ಮ ಅಪ್ಪನಿಗೆ ಆಗಿದೆಯಂತೆ. ಹಾಗಾದ್ರೆ ಸೀತೆಯನ್ನು ಮುಟ್ಟಿಕೊಂಡು ಹೋಗುವುದಕ್ಕೆ ಯಾಕಾಗ್ಲಿಲ್ಲ? ಆಗುವುದಿಲ್ಲ ಅಂತ ಬೇಡ ಎನ್ನುವುದು ಪರನಾರಿಯರನ್ನು ಮುಟ್ಟುವುದು ಸರಿಯಲ್ಲ. ಮೇಲೆ ಹಗೆತನವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಮಾಡಿದಂತ ಉಪಾಯ ಅದು. ಯೋಚನೆ ಮಾಡು. ಏನನ್ನು? ಪರನಾರಿಯರನ್ನು ಯಾವಾಗ ಮುಟ್ಟಿದನು ಅವನ ನಾಶ ಅವನೇ ತಂದುಕೊಳ್ಳುತ್ತಾನೆ ಎನ್ನುವುದಕ್ಕೆ ಹಿರಿಯರಿಂದ ದತ್ತವಾದಂತಹ ಮಾತು ಇದೆ ಅವನಿಗೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಆದ್ರೂ ಎಚ್ಚರ ಮಾಡ್ತಾ ಇದ್ದೇನೆ, ಪರನಾರಿಯರ ವಿಷಯವನ್ನು ಬಿಟ್ಟು ಅಂತಃಪುರದಲ್ಲಿರುವ ಮಂಡೋದರಿಯ ಜೊತೆಗೂಡಿ ಬಾಳಲಿ ಬಹುಕಾಲ ಬಾಳುವುದಕ್ಕೆ ಬಿಡ್ತೇನೆ. ಸೀತೆಯನ್ನು ಕೆಳೆದುಕೊಂಡು ಹೋದದ್ದು ತಪ್ಪು ಎನ್ನುವ ಹಾಗೆ ನನ್ನ ಕಾಲಿಗಿರಗಿ ಸೀತೆಯನ್ನು ಕೊಟ್ಟೆ ಎಂದಾದರೆ ರಾವಣೇಶ್ವರನನ್ನು ಬದುಕುವುದಕ್ಕೆ ಬಿಡ್ತೇನೆ. ನಿನ್ನ ಬದುಕು ನಮಗೆ ಬೇಕಾಗಿಲ್ಲ, ನೀನು ನೀಡುವಂತಹ ಪ್ರಾಣದಾನ ನಮಗೆ ಬೇಕಾಗಿಲ್ಲ. ಹತ್ತಿರದಲ್ಲಿ ಶರ್ಮಿನಿಗೆ ಕಳುಹಿಸುತ್ತೇನೆ. ನೀನು ಮಾಡುವುದು ನಿನಗೆ ಧರ್ಮ ಅಂತ ಆದ್ರೆ ನಾವು ಮಾಡುವುದು ಕೂಡ ನಮಗೆ ಧರ್ಮವೆನಿಸ್ತದೆ. ಹಾಗಾದರೆ ಲೋಕ ಯಾವುದನ್ನು ಮೆಚ್ಚಿಕೊಳ್ತದೆ ನೋಡೋಣ. ಬಹಳಷ್ಟು ಹಾರಾಡಿದ, ರಣಕ್ಷೇತ್ರದಿಂದ ಕಾಲ್ಕಿತ್ತಿದ್ದಾನೆ. ಹೊತ್ತ ಏರಿದವನನ್ನು, ನೀರಿನಲ್ಲಿ ಅಡಗಿದವನನ್ನು, ರಣಕ್ಷೇತ್ರಕ್ಕೆ ಬೆನ್ನು ಹಾಕಿದವನನ್ನು ವಧಿಸಬಾರದು ಎನ್ನುವ ಹಾಗೆ ನೀತಿ ಉಂಟು. ಹಾಗಾಗಿ ಈಗ ಬಿಟ್ಟಿದ್ದೇನೆ, ಸಂದರ್ಭ ಬರುವಾಗ ಮಾಡಿಕೊಳ್ತೇನೆ.
ಹಿಂದೆ ಹೋಗುವುದಕ್ಕಾಗುತ್ತದೆ? ಆಗುವುದಿಲ್ಲ. ತಂದೆಗೆ ಮಾತನ್ನು ಕೊಟ್ಟಿದ್ದೇನೆ, ಯುದ್ಧವನ್ನು ಮುಗಿಸೇ ಬರ್ತೇನೆ ಎನ್ನುವ ಹಾಗೆ. ಇನ್ನೇನು ಮಾಡೋಣ? ರಾಮನ ಪರಾಕ್ರಮವನ್ನು ನೋಡಿ ಆಯಿತು. ಹಿಂದೆ ಹೋಗುವುದಾ? ಹೋಗುವುದಿಲ್ಲ. ಇವನಿಗೊಬ್ಬ ಇನ್ನು ಹತ್ತಿರದ ಸಹಾಯಕನಿದ್ದಾನೆ, ಬಂಟ ಒಬ್ಬ. ಅವನೆಡೆಗೆ ನನ್ನ ರಥವನ್ನು ಹಾರಿಸ್ತೇನೆ, ನೋಡೋಣ. ದೇವರು ಪ್ರೇತಿಸಿದವರಿದ್ದಾರೆ. ನೇರವಾಗಿ ನಮ್ಮ ಸಮೂಹಕ್ಕೆ ನಿನ್ನ ರಥವನ್ನು ಹಾರಿಸಿದೆಯಾ? ನಮ್ಮ ದೇಹ ವಜ್ರ ದೇಹ ಇದು. ನಿನ್ನನ್ನು ಪುಡಿ ಮಾಡಿ ಗೊತ್ತಾ ಗೊತ್ತಾ? ಬ್ರಹ್ಮಾಸ್ತ್ರದಿಂದ ಬಂಧಿಸಿ ನಮ್ಮಪ್ಪನ ರಾವಣೇಶ್ವರನಿಗೆ ನಿನ್ನನ್ನು ಕೊಂಡೋಗಿ ಒಪ್ಪಿಸುವಂತಹ ಕಾಲದಲ್ಲಿ ನಿನ್ನ ಶೌರ್ಯ ಎಲ್ಲಿ ಕುಂದಿ ಹೋಗಿದ್ದ? ಅಷ್ಟೇ ದಿನ ಅದು. ಆ ವ್ಯಕ್ತಿಗಳು ಏನಾಗಿತ್ತು? ಈ ಹನುಮಂತ ಆ ಕಾಲಕ್ಕೆ ಸಂಕೇತ ಸುಟ್ಟ ಕೇಳಿ ಮಾಡುವುದಕ್ಕೆ ಸಿದ್ಧನಾಗಿದ್ದವ ನನ್ನನ್ನು ಬಂಧಿಸುವುದಕ್ಕೆ ಬಂದೆಯ? ಏನಾಗಿದೆ? 10,000 ಕಾಲಿಂದ ಹೊಸಕಿ ಹಾಕಿದವ ಈ ಹನುಮಂತ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದೆ. ನನಗೆ ಅನುಕೂಲ ಆಯಿತು. ಸುವರ್ಣ ಲಂಕೆಯ ಸೌಭಾಗ್ಯವನ್ನು ಸೌಧಗಳನ್ನು ಪ್ರತ್ಯಕ್ಷವಾಗಿ ನೋಡುವ ಭಾಗ್ಯ ಸಿಕ್ಕಿತು. ಮಾತ್ರವೇ ಅಲ್ಲ, ನಿನ್ನ ಅಪ್ಪನ ಹುರಿ ಮೀಸೆಗೆ ಬೆಂಕಿ ಕೊಟ್ಟೆ. 10,000 ಮಂದಿಯನ್ನು ನೀನು ವಧಿಸಿದ್ದಿ. ಆ ಪರಾಕ್ರಮ ನಿನ್ನಲ್ಲಿ ಉಂಟಾ? ನೋಡುವ.
ಎಲ್ಲಿ ಹೋದಾಗ ಅವರ ಬುದ್ಧಿ ಬಿಡುವುದಕ್ಕೆ ಎಲ್ಲಿ ಸಾಧ್ಯ? ಇವನ ಅಪ್ಪ ಹೆಣ್ಣು ಕಳ್ಳ, ಇವ ರಣಕ್ಷೇತ್ರಕ್ಕೆ ಬೆಂದು ಹಾಕಿ ಓಡಿದ್ದಾನೆ. ನೋಡುವ ಏನಾಗುತ್ತದೆ ಮುಂದೆ. ಗೆಲ್ಲುವುದಕ್ಕಾಗಲಿಲ್ಲ. ಅವನ ಪರಾಕ್ರಮವನ್ನು ತಿಳ್ಕೊಂಡೆ. ರಾಮನ ಪಾಳೆಯದಲ್ಲಿರುವಂತಹ ಎಲ್ಲವರ ಸಾಹಸ ಏನೆನ್ನುವುದು ಗೊತ್ತಾಯಿತು. ಹಾಗಿದ್ರೆ ಇವರೆಲ್ಲ ಯುದ್ಧವನ್ನು ಮಾಡುತ್ತಾರೆ ಯಾಕೆ ಅಂತ ಕೇಳಿದ್ರೆ, ಸೀತೆಗಾಗಿ ಕಾದುತ್ತಾ ಇದ್ದಾರೆ. ಸೀತೆಯೇ ಇಲ್ಲ ಅಂತಾದ್ರೆ ಇವರು ಯುದ್ಧ ಮಾಡುವುದಕ್ಕುಂಟ? ಖಂಡಿತ ಇಲ್ಲ. ಈ ಹನುಮಂತನಿಗೆ ಸೀತೆಯ ಪರಿಚಯ ಇದೆ, ಏನೆನ್ನುವುದು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾನೆ. ಹನುಮಂತನ ಇದಿರಿನಲ್ಲಿ ಸೀತೆಯ ತಲೆಯನ್ನು ಕಡಿಯುವುದೇ ಸಾಧ್ಯ ಇಲ್ಲ. ಹೌದಲ್ಲ? ಆಗುವುದಿಲ್ಲ. ಬೆಂಕಿ ಬೆಂಕಿ ಅದು. ಹಾಗಿದ್ರೆ ಏನು ಮಾಡೋಣ? ಮಾಯಾವಿಗಳು ನಾವು. ಮಾಯದ ಯುವತಿ ಸೀತೆಯ ಹಾಗೆ ನಿರ್ಮಾಣ ಮಾಡಿ ಹನುಮಂತನ ಈ ನೀರಿನಲ್ಲೇ ತಲೆಯನ್ನು ಕರೀತೇನೆ. ನೋಡಿದೆಯಾ ನನ್ನ ಸ್ಥಿತಿಯನ್ನು? ನೋಡಿದೆ ತಾಯಿ. ಅಶೋಕವನದಲ್ಲಿ ಬಂದು ನನ್ನನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ನಾನು ಅನುಭವಿಸುತ್ತಿರುವಂತಹ ಎಲ್ಲಾ ಕಷ್ಟಗಳನ್ನು ನಿನ್ನಲ್ಲಿ ನಮ್ಮವನೆಂಬುದಾಗಿ ಹೇಳಿದೆ. ಕೇಳಿಕೊಂಡಂತಹ ನೀನು ನಿನ್ನ ರಾಮನನ್ನು ಕರೆತಂದು ಈ ರಕ್ಕಸರ ಕೈಯಿಂದ ಬಿಡಿಸ್ತೇನೆ ಎಂಬುದಾಗಿ ಮಾತನ್ನು ಕೊಟ್ಟಿದ್ದೀನಿ. ಬಿಡಿಸ್ತೇನೆ ಅಂತ ಹೇಳಿದವನ. ಆದರೆ ಹನುಮ, ಈತನ್ ಮಧ್ಯೆ ಈ ರಕ್ಕಸ ನೋಡಿದೆಯಾ? ರಕ್ಕಸ ನನಗೆ ಕೊಡುವಂತಹ ಚಿತ್ರ ಹಿಂಸೆಯನ್ನಾದರೂ ನೋಡಿದೆ ತಾಯಿ, ನೋಡಿದೆ. ಈತನ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ನನಗೆ ಸಾಕಾಗಿ ಹೋಗಿದೆ. ಹನುಮ, ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ ಹನುಮ. ಏನು ತಾಯಿ? ಮತ್ತೇನು ಅಲ್ಲ, ನನ್ನನ್ನು ಈತನ ಕೈಯಿಂದ ಒಮ್ಮೆ ಬಿಡಿಸು. ಶ್ರೀರಾಮಚಂದ್ರನನ್ನು ಸೇರುವಂತಹ ಭಾಗ್ಯವನ್ನು ಕರುಣಿಸು ಹನುಮ. ನಾನು ಪ್ರಯತ್ನ ಮಾಡ್ತೇನೆ.
ಅತಿಬಲಾನ್ವಿತ ಭೂತ ಪತಿಭಕ್ತ ನ್ಯಾಯ ಪದಕಂಕೀಯ ಮಾಡಲ್ಲ ಶ್ರುತಿ ಶಾಸ್ತ್ರ ಗೋವಿಂದ. ಮತಿಮಂತ ಖಳನಿಗೆ ಅಳು ಪೌಲಸ್ಯಜ ಸುರಿದ ಪದದಾಳು. ಒಂದು ಕ್ಷಣ ಒಂದು ಮಾತನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಡು. ಏನದು ಹೇಳು. ಓ ಮತಿವಂತನೇ, ನೀನು ಸಾಮಾನ್ಯನೇ ಹೇಳು. ಮತಿಯುತನಾಗಿರುವಂತಹ ನೀನು ಇಂತಹ ಹೇಯ ಕೃತ್ಯಕ್ಕೆ ಮನಸ್ಸು ಮಾಡಬಹುದೇ? ಇವಳ ತಲೆಯನ್ನು ಕಡಿತೇನೆ ಅಂತ ಮುಂದುವರಿಯುತ್ತಾ ಇದೆಯಲ್ಲ, ಬೇಡಪ್ಪ. ನಿಮ್ಮ ವಂಶ ಯಾವುದು ಎಂಬ ಹಾಗೆ ಯೋಚನೆ ಮಾಡು. ನಮ್ಮ ಬ್ರಹ್ಮರಲ್ಲಿ ಒಬ್ಬರಾದ ನಿನ್ನ ಅಜ್ಜ ತುಲಸ್ಯ ಬ್ರಹ್ಮ, ಅವನ ಮಗ ವಿಶ್ವವಸು, ಅವನ ಮಗ ರಾವಣ, ಆಮೇಲೆ ನೀನು. ಅಯ್ಯ, ಶ್ರೇಷ್ಠವಾಗಿರುವಂತಹ ಬ್ರಹ್ಮವಂಶದಲ್ಲಿ ಹುಟ್ಟಿಕೊಂಡು ಇಂತಹ ಅನ್ಯಾಯವನ್ನು ಮಾಡಿದರೆ ದೇವರು ಮೆಚ್ಚುವುದಕ್ಕೆ ಸಾಧ್ಯವೇ ಹೇಳು? ಮಾತ್ರವೇ ಅಲ್ಲ, ನಿನ್ನಪ್ಪ ಪರಮ ಶಿವಭಕ್ತನಾಗಿದ್ದಾನೆ. ಶಿವನೇ ಒಲೆದು ಬೇಕಾದ ವರ ಪ್ರಸಾದವೆಲ್ಲವನ್ನು ಕೊಟ್ಟವನಿದ್ದಾನೆ. ರಾಜಿ, ಇಂತಹ ಹೇಯ ಕೆಲಸಕ್ಕೆ ಮನಸ್ಸು ಬೇಡ. ನನ್ನನ್ನೇ ಹೋರಾಟ ಮರಕ್ಕೆ ಹಾರುವ ಮರ್ಕಟ ನೀನು ನನಗೆ ತತ್ವ ಬೋಧನೆ ಮಾಡುವುದಾ? ಅನಿವಾರ್ಯ. ಈ ರೀತಿ ನಿನಗೆ ಹೇಳಿಕೊಟ್ಟವರು ಯಾರು? ಹೀಗೆ ಹೇಳಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ. ಈಗ ನಿನ್ನ ಯಾವ ಮಾತನ್ನು ಕೇಳುವ ತಾಳ್ಮೆಯಲ್ಲಿ ನಾನಿಲ್ಲ. ಇವಳಿಂದಲಾಗಿ ನಮ್ಮ ವಂಶ ನಾಶದತ್ತ ಹೋಗಿದೆ. ಇವಳ ತಲೆಯನ್ನು ಕಡಿಯುವುದೇ. ಎಲ್ಲರೂ ಮಾತಾಡ್ತಾ ಇದ್ದಾರೆ ತಾಯಿ. ಜನಕರಾಜನ ಮಗಳಾಗಿ ಹುಟ್ಟಿ ಬೆಳೆದವಳು ನಾನು. ಸತ್ಯವಮ್ಮ. ದೊಡ್ಡವಳಾದ ನಂತರ ಅಯೋಧ್ಯಾಧಿಪತಿಯಾದಂತಹ ದಶರಥ ಮಹಾರಾಜರ ಸೊಸೆಯಾಗಿ ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾಗಿ ನಾನು ಈ ಅಯೋಧ್ಯೆಗೆ ಸೇರಿದವಳು. ಸತ್ಯವಮ್ಮ. ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪಾಪದ ಫಲವೋ ಎಂಬಂತೆ ಈ ಹೊತ್ತಿಗೆ ಈ ರಕ್ಕಸನ ಕೈಯಲ್ಲಿ ಸಾಯುವಂತಹ ಭಾಗ್ಯ ನನ್ನ ಬಾಲಿಗೆ ಬಂದಿದೆ. ಹನುಮ ಬಂದಿದೆ. ದಯಮಾಡಿ ಒಂದೊಮ್ಮೆ ಪ್ರಯತ್ನಿಸು ಹನುಮ, ಈತನಿಂದ ಪ್ರಯತ್ನಿಸು, ಬಿಡಿಸು ನಾನು.
ಕೆಲಸ, ಅದು ಮೆಚ್ಚುವಂತದ್ದು ನಾನು ಮೆಚ್ಚಿದ್ದೇನೆ. ಈ ಸಮಯದಲ್ಲೇ ಕೂಡ ಇಷ್ಟು ಒಳ್ಳೆ ಕೆಲಸವನ್ನು ನೀನು ಮಾಡ್ತೀಯಲ್ಲ, ಅದು ಮೊದಲನೇ ಕಥೆ ಹೇಳಿದ್ದು. ಯಾವ್ದದು? ಅದೇ ಈ ರಕ್ಕಸ ವಂಶ ಇದೆಯಲ್ಲ, ರಕ್ಕಸ ವಂಶದಲ್ಲಿ ನಿನ್ನಷ್ಟು ಹೆಸರು ಗಳಿಸಿದವ ಯಾರೂ ಇಲ್ಲ. ಇದಕ್ಕಿಂತ ಹಿಂದೆ ಎಷ್ಟೋ ಮಂದಿ ವೀರರು ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಆದ್ರೆ ನಿನ್ನ ಹಾಗಿರುವ ಬಲು ಭಟರು ರಕ್ಕಸರ ಕುಲದಲ್ಲೇ ಹುಟ್ಟಿಲ್ಲ ಅಂತ ಹೇಳ್ಬೇಕು. ಅಂತಹ ವೀರ ವಿಕ್ರಮತನವನ್ನು ಮಾಡಿದವ ನೀನು. ನಿನ್ನ ಆ ಜೀವನದ ಏಳಿಗೆ, ಜೀವನದ ಪಥದಲ್ಲಿ ನೀನು ಮಾಡಿದ ಸಾಧನೆ ಒಂದೆರಡೋ ಹೇಳು. ನಿನ್ನಪ್ಪ ಹಿಂದೆ ದೇವಲೋಕಕ್ಕೆ ಇಂದ್ರನನ್ನು ಗೆಲ್ಲುವುದಕ್ಕೆ ದಾಳಿ ಮಾಡಿದ, ಅವನ ವಜ್ರಾಯುಧಕ್ಕೆ ಸಿಲುಕಿ ಪೆಟ್ಟು ತಿಂದು ನೆಲ ಕೊರಗಿದ. ಆ ಸಮಯಕ್ಕೆ ಬಿಡಿಸುವುದಕ್ಕೆ ಯಾರೂ ಸಿಗಲಿಲ್ಲ, ಯಾರಿಂದಲೂ ಸಾಧ್ಯವಾಗಲಿಲ್ಲ. ನೇರವಾಗಿ ದೇವಲೋಕಕ್ಕೆ ಹೋದೆ. ಅದು ಇಂದ್ರಾದಿ ದೇವತೆಗಳನ್ನು ಪಕ್ಕ ಬಡಿದು ನಿನ್ನಪ್ಪನನ್ನು ಬಿಡಿಸಿ ಇಂದ್ರನನ್ನು ಸೆರೆ ಹಿಡಿದೆ. ಆ ಕಾಲಕ್ಕೆ ಬ್ರಹ್ಮದೇವರೇ ಬಂದು ನಿನ್ನನ್ನು ಹರಸಿದಂತೆ ಬೇಕಾದ ಸಮಯಕ್ಕೆ ಒಲಿದು ಬರ್ತದೆ ಶಸ್ತ್ರಾಸ್ತ್ರ ಎಂಬ ಹಾಗೆ. ಆ ಕಾಲಕ್ಕೆ ನಿನಗೆ ವೇಗನಾದವನಿದ್ದವ ಇಂದ್ರಾರಿ ಎಂಬ ಬಿರುದನ್ನು ನೀನು ಪಡೆದವ. ಓ ಇಂದ್ರಾರಿಯೇ, ಇಂದಿನ ದಿನ ಸಾಮಾನ್ಯ ಹೆಣ್ಮಗಳು ಕಣ್ಣೀರು ಹಾಕಿ ಓದಿಸ್ತಾ ಇದ್ದಾರೆ. ಅವರ ಮುಡಿಯನ್ನು ಹಿಡಿದು ಕರೀತೇನೆ, ಕೊರಳು ತುಂಡರಿಸ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ನಿನ್ನಂತವರಿಗೆ ಭೂಷಣವ ಹೇಳು. ಬಿಡುವಳು ಮುಚ್ಚಬಾಯಿ. ನಾಶ ಹೊಂದುತ್ತಾ ಉಂಟು ಲಂಕೆಗೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಇದಕ್ಕೆಲ್ಲ ಕಿವಿ ಕೊಡುವವನಲ್ಲ, ಇದನ್ನೆಲ್ಲ ಮನ್ನಿಸುವವನಲ್ಲ. ಇವಳ ತಲೆಯನ್ನು ಕಡಿತೇನೆ ಸರಿ ಸರಿಯಾಗಿ. ಕಷ್ಟವನು ಕಂಡು ಬಿಡಿದು ಹನುಮ ಓ ಹನುಮ. ನಿನ್ನ ತಾಯಿ ಸಮಾನವಾದಂತಹ ನನ್ನನ್ನು ಈ ರಕ್ಕಸರ ಕೈಯಿಂದ ಬಿಡಿಸಿ ಶ್ರೀರಾಮಚಂದ್ರನ ಪದದೆಡೆಗೆ ಕೊಂಡೊಯ್ಯುತ್ತೇವೆ ಎಂಬುದ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಯವರೆಗೆ ಬಂದಿರಲ್ಲ. ಈ ವಿಸ್ತಾರವಾದಂತಹ ಸಾಗರವನ್ನು ಲಂಘಿಸಿ ನೀನು ಇಲ್ಲಿಗೆ ಬಂದುದು ನಿನಗೆ ನೋಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿತಲ್ಲ. ಮತ್ತೇನೂ ಅಲ್ಲ, ನಿನ್ನ ಕಣ್ಣ ಎದುರೇ ಈ ರಕ್ಕಸ ನನ್ನ ರುಂಡ ಮತ್ತು ಮುಂಡವನ್ನು ಬೇರೆ ಮಾಡುವಂತಹ ಸನ್ನಿವೇಶಕ್ಕೆ ಬಂದೊದಗಿದ್ದಾನೆ. ಈ ಸನ್ನಿವೇಶವನ್ನು ನಿನ್ನ ಈ ಕಣ್ಣುಗಳಿಂದ ನೋಡಬೇಕಾಯ್ತಲ್ಲ ಮಗನೇ ಎಂಬಂತಹ ಬೇಸರವು ನನ್ನ ಮನಸ್ಸಿನಲ್ಲಿದೆ. ಪ್ರಯತ್ನ ಮಾಡ್ತೇನಮ್ಮ ಹನುಮ, ಇನ್ನಾದರೂ ನನ್ನನ್ನು ಈತನ ಕೈಯಿಂದ ಬಿಡಿಸುವೆಯಾ? ಶ್ರೀರಾಮಚಂದ್ರನನ್ನು ಸೇರುವ ಭಾಗ್ಯವನ್ನು ನನ್ನ ಪಾಲಿಗೆ ಒದಗಿಸುವೆಯಾ?
ನಿನ್ನ ಹೃದಯ ಕರಗುದಿಲ್ಲ ಕರುಣ. ಯಾಕೆ ಕರಗುದಿಲ್ಲ? ಕರಗುದೇ ಇಲ್ಲ. ನಮ್ಮ ಶತ್ರುಗಳು. ಓ ಬೇಗನಾದ, ಈ ಹೆಣ್ಣ ಅಬಲೆ ಈ ಸೀತಾದೇವಿ ಏನು ತಪ್ಪು ಮಾಡಿದ್ದಾರೆ ಹೇಳು? ಅವರೇನು ತಪ್ಪು ಮಾಡಲಿಲ್ಲ. ದ್ವೇಷ ಇದ್ರೆ ರಾಮನಲ್ಲಿ ಕಾಡಿಯಾಗಿ ನೀವು ಬಲವನ್ನು ಕೊಡ್ಬೇಕಾಗಿತ್ತು. ಹಾಗಾಗಿ ಇವಳ ತಲೆಯನ್ನು ಕಡಿತೇನೆ ಅಂತ ನೀನು ಮುಂದುವರಿಯುತ್ತಾ ಇದೆಯಲ್ಲ. ಒಂದು ವೇಳೆ ನೀನು ಕಡಿದೆ ಅಂತ ಇಟ್ಟುಕೊಳ್ಳೋಣ, ಯಮ ನಿಮ್ಮನ್ನು ಸುಮ್ಮನೆ ಬಿಡ್ತಾನೆ ಅಂತ ಭಾವಿಸಿದ್ಯಾ? ಯಮ ರಂಡಲೆಗೆ ಸಿಲುಕಿ ಮತ್ತ ಕ್ರಿಮಿಯಾಗಿ ಕುದಿಯುವ ಎಣ್ಣೆ ಕೊಬ್ಬರಿಗೆ ಹಾಕಿ ಬೇಯಿಸ್ತಾರೆ. ಇವಳನ್ನು ನೀನು ಕೊಂದ್ರೆ ಮುಂದೆ ನಿನಗೆ 7 ಜನ್ಮಕ್ಕೂ ಕೂಡ ಒಳ್ಳೆಯ ಸ್ಥಾನಮಾನ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಕಡೆಯಾಗಿರುವ ಜನ್ಮದಲ್ಲಿ ನೀನು ಹುಟ್ಟಿಸಬೇಕಾಗಿರುತ್ತದೆ, ಹುಟ್ಟಬೇಕಾಗುತ್ತದೆ. ಆದ್ದರಿಂದ ತಪ್ಪು ಕೆಲಸಕ್ಕೆ ನೀನು ಮನಸ್ಸು ಮಾಡಬೇಡ. ನಾನಿದ್ದೆ. ನಿನ್ನಿಂದ ಅದು ಅಧಿಕ ಸೇರಿ ಬಿಸಿಲನು ಸೀರೆಯ ಮರುಳ ಜನ ಮುಂದೆ ನನ್ನ ಮಾತು ಕೇಳುವಷ್ಟು ವ್ಯವಧಾನ ಇರು. ಬೇರೆ ಬಂದಿರುವ ಹುಡಿ ಮಾಡಿದ್ದೇನೆ ಹಾಗೆಂದು ಧನುಜ ಕಾಣಿಸ್ತಾ ಇಲ್ಲ, ಎಲ್ಲಿಯೋ ಪರಾರಿಯಾಗಿದ್ದಾನೆ. ನಮ್ಮ ಅಮ್ಮನ ಸ್ಥಿತಿ ಏನು ಅಂತ ನೋಡಿಬಿಡ್ತೇನೆ. ಅಯ್ಯಯ್ಯೋ ಮೈಯ ಜಾಜುವರಾಗಿ ಕೈಯಾರೆ ಕರ್ಮವ ಕುಣಿದಿದು ಎನಗಿ ಜಗದಯ್ಯನು ನಾನೇ ಬೆನಗಡ ಕ್ಷಣ ಮಾತ್ರದಲ್ಲಿ ಆಗಮಾದ ಘಟನೆ ನಡೆದು ಹೋಯಿತಲ್ಲ. ಆ ದುಷ್ಟ ನನ್ನ ಮಾತನ್ನು ಕೇಳುವ ವ್ಯವಧಾನದಲ್ಲಿರದೆ ಮೆತ್ತಾಗಿರುವಾಗಿ ನಮ್ಮ ತಾಯಿಯ ರುಂಡ ಮುಂಡಗಳನ್ನು ಬೇರ್ಪಡಿಸಿದನಲ್ಲ. ಅಪ್ಪ, ಕರುಣಾಜನಿತವಾಗಿರುವ ದೃಶ್ಯವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ನಾನು ಜೀವಂತ ಇದ್ದು ಸತ್ತ ಹಾಗಾದೇನಲ್ಲ. ರಾಮದೇವರಿಗೆ ನಾನು ಏನು ಅಂತ ಉತ್ತರವನ್ನು ಕೊಡಲಿ. ಕಣ್ಣಾರೆ ಸೀತಾ ಮಾತೆಯನ್ನು ಬಲಿ ಕೊಡುವ ಪ್ರಸಂಗಕ್ಕೆ ನಾನು ಬಂದು ಬಿಟ್ಟೆ. ನನ್ನ ಮಾತನ್ನು ಕೇಳಿಲ್ವಲ್ಲ ಆ ಮೂರ್ಖ ರಾಮ ಕೇಳಿದ್ರೆ ಏನು ಉತ್ತರವನ್ನು ಕೊಡಲಿ. ಅಯ್ಯೋ ಅಯ್ಯೋ ಧನುಜನ ಬಿಲ್ಲ ಹೇಗಾರ ಕೇಳುದಿರಿಯ ಮಾರೆ ಹನುಮಂತ ಏನೈವ ಎಂಬುದವು ತಿಳಿದು ಬಾ ಎಂದು ರಘುಪತಿ
ಈಗ ಧನುಜರ ಬಿಲ್ಲಝೇಂಕಾರ ಕೇಳುತ್ತಾ ಇದೆ. ಹಾಗಾದರೆ ನಮ್ಮವನೇ ಆದಂತಹ ಹನುಮಂತ ಏನು ಮಾಡುತ್ತಾ ಇದ್ದಾನೆ, ಒಮ್ಮೆ ಹೋಗಿ ನೋಡಿ ಬರುವಿರಾ? ಅಪ್ಪಣೆ ಪ್ರಭು. ಅನುವರದ ಭೂಮಿಯಳು ಬಿದ್ದ ಗಿಡಗಳ ದಾಟಿ, ಅನುವರದ ಭೂಮಿಯಳು ಬಿದ್ದ ಹೆಣಗಳ ದಾಟಿ, ಘನರದ ಶೃಂಗಗಳು ಹತ್ತಿ ಇಳಿದು ಹತ್ತಿ ಇಳಿದು ಬಳಲುತ್ತ ಹನುಮಂತನವು ದೂರದಿ ಕಂಡು ಹತ್ತಿರ ಕೈದಾಗ ಇಂತೆಲ್ಲ ಕಾಲಗದಿ ಕಳಮೆ ಪರಿಯಲು ಹೊತ್ತುಕೊಂಡು ಬಂದವನಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ರಣರಂಗದಲ್ಲಿಯೂ ಕೂಡ ಸಿಂಹ ಗರ್ಜನೆ ಮಾಡುವಂಥವ ನೀನು, ವಜ್ರದೇಹಿ ವಜ್ರ ಮುಷ್ಟಿ. ಆದರೆ ಇವತ್ತು ಕೇಳುತ್ತಿರುವುದಾದರೂ ಯಾವ ಸ್ವರ ಎಂಬುದಾಗಿ ಶ್ರೀರಾಮಚಂದ್ರ ಅರಿತವನಿದ್ದಾನೆ. ಧನುಜರ ಠೇಂಕಾರವೇ ಕೇಳುತ್ತಾ ಇದೆ. ಅಯ್ಯ, ನಿನ್ನನ್ನು ನೋಡಿದವಾಗ ಮುಖ ಬಾಡಿದೆ. ಏನಯ್ಯ ಇದು, ಏನಯ್ಯ ಇದು? ಸಂಭ್ರಮದಲ್ಲಿ ಕಾರಿ ಇಬ್ಬುಗಾಡದೆ ಹೋಗಿ ಕುಪಿದಿಗೆಯ ತಂದು ಹಪ್ಪಿಸಿಕೊಂಡ ಯಮವದೇವ ಹೇಳಯ್ಯ. ಜಂಬೂದೇವ, ನಾನು ಆಡುವ ಮಾತುಗಳನ್ನು ಕೇಳಬೇಕು. ಅದು ಧನುಜರ ಬಿಲ್ಲ ಸ್ಟೇಂಕಾರ ಕೇಳುವುದಕ್ಕೆ ಕಾರಣ ಇದೆ. ಅದು ಆ ಇಂದ್ರಾರಿಯಲ್ಲಿ ಕೋಡಿಯಾಗಿ ಸಮರವನ್ನು ಮಾಡ್ತಾ ಇದ್ದೆ. ಆ ಕಾಲಕ್ಕೆ ನಮ್ಮ ವಜ್ರ ಪ್ರಹಾರಗಳಿಂದ ತತ್ತರಿಸಿದಂತಹ ಮೇಘನಾದ ಪಲಾಯನ ಮಾಡಿದ. ನಮ್ಮನ್ನು ಗೆಲ್ಲಬೇಕು ಎಂಬ ಇರಾದೆಯಿಂದ ಸೀತಾದೇವಿಯನ್ನು ದರ ಎಳೆ ತಂದ. ಅಯ್ಯೋ, ನನ್ನ ತಳವನ್ನೇ ಕೊಲ್ತೇನೆ ಅಂತ ಹತ್ತಿಯನ್ನು ತಲುಪಿಸ್ತಾ ಇದ್ದ. ನಾನು ಕಾಡಿದೆ, ಬೇಡಿದೆ, ನಾನಾ ರೀತಿಯಲ್ಲಿ ಅವನ ಗುಣಗಾನವನ್ನು ಮಾಡಿದೆ. ನನ್ನ ಯಾವುದೇ ಮಾತುಗಳು ಅವನಿಗೆ ಪತ್ತೆ ಬಾಗಲಿಲ್ಲ. ಹೌದೇ ಹೇಳೋದಕ್ಕೆ ನನಗೆ ತವರಿಸ್ತಾ ಇದೆ, ಸರಿಯ ಬೆಳಗುತ್ತಾ ಇದೆ. ನನ್ನಂತಹ ಕೆಲವು ವಿಕ್ರಮಗಳೆಂದು ಇಂತಹ ಒಂದು ಅಚಾತುರ್ಯವಾಗುವುದಕ್ಕೆ ಸಾಧ್ಯವಾಯಿತಲ್ಲ ಎಂಬ ಖೇದ ನನಗಾಗುತ್ತಾ ಇದೆ. ಜಂಬವೇ, ನೋಡಿ ನೋಡಿ, ಅಲ್ಲಿ ಆ ಕೂಳ ಜಂಬಾರಿ ಸೀತಾದೇವಿಯ ತಲೆಯನ್ನು ಕತ್ತರಿಸಿದ. ಅಯ್ಯೋ, ಈ ಬಗೆಯ ಬಂಧವು ಯಾಗೆದುನ ಜಗದ ಜೀವನ ಸೋಲುವುದಿದಾಗೆ ಈ ಬಗೆಯ ಪಂಥವು ಯಾಗಿರುವುದ ತೊಗುವ ಕಂಪನಿ ತೊಡೆದು ಜಾಂಬವ ಮಗುಳಿ ನುಡಿದ ಜಗತ್ತಿಗೆಲ್ಲ ಜೀವ ಸ್ವರೂಪಿಯಾದಂತಹ ವಾಯುದೇವನ ಮಗ
ಮಗನಾದಂತಹ ನೀನು ನಿಜವಾಗಿಯೂ ಜ್ಞಾನ ಸ್ವರೂಪಿ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಥಮವಾಗಿಯೂ ನಿನ್ನನ್ನೇ ಕರೆದು ಶ್ರೀರಾಮಚಂದ್ರ ಸೀತೆಯ ಗುರುವನ್ನು ಕಲಿಸಿ ಆ ಮಾತನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನನಗಿಲ್ಲ. ಆದರೆ ಇವತ್ತು ಈ ರಣ ಧಾರುಣಿಯಲ್ಲಿ ಈ ಹೆಣವನ್ನು ಕಂಡು ನೀನು ಕೂಗ್ತಾ ಇದೆಯಲ್ಲ. ನೋಡಿ ನೋಡಿ ಅಯ್ಯ ಕೋಡಿಯಲ್ಲಿ ಅಯ್ಯ ಎಲ್ಲಿ? ಅಯ್ಯೋ ಇದು ಅಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅಲ್ಲ ನಿನಗೆ ಇದೇ ಮರುಳು ಯಾಕೆ ಬಂತು ಅಂತ ನಾನು ಹೇಳೋದು. ಯಾಕೆಂತ ಹೇಳಿದ್ರೆ ಸೀತಾದೇವಿ ಎಂದರೆ ಏನು ಎಂಬುದು ನೀನು ಮೊದಲೇ ಅರಿತವನಿದ್ದೀಯ. ನಿಮಗೆ ನನಗಿಂತಲೂ ಮೊದಲೇ ನಾನು ಕಂಡವ ಸೀತಾದೇವಿ ಏನು ಎಂಬ ಹಾಗೆ. ಹೌದು, ಅರ್ಥ ಮಾಡಿಕೊಂಡವ. ನನಗೆ ಪರಿಚಯ ಇದೆ, ನಿಮಗೆ ಉಂಟಾಗಿದೆ. ನನಗೆ ನೀವು ನೋಡ್ಲಿಲ್ಲ, ನಾನು ನೋಡಿದ್ದೇನೆ. ಆದರೆ ನಾನು ಯೋಚನೆ ಮಾಡಿ ಹೇಳ್ತಾ ಇದ್ದೇನೆ. ಅಯ್ಯ ಹನುಮಂತ, ನಿನಗೆ ಯಾಕೆಯ್ಯ ಈ ಮರುಳು, ಯಾಕೆಯ್ಯ ಈ ಮರುಳು? ಭವತಿಯ ಗುರುತವನು ದೇವರ ದೀವಬ್ಬವ ಮರುಳು ಯಾಗೆ ಸುಮ್ಮನೆ. ಅಯ್ಯ ಹನುಮಂತ, ಸೀತಾದೇವಿಯನ್ನು ಕೂಡ ಮುಟ್ಟುವುದಕ್ಕೆ ಕೂಡ ದುರ್ಬಲರಿಗೆ ಸಾಧ್ಯ ಇಲ್ಲ ಎನ್ನುವಂತಹ ಸಾಮಾನ್ಯ ಜ್ಞಾನವು ನಿನಗೆ ಉಂಟು. ಆದರೆ ಈಗ ಕಾಡಾಕಾಡಿ ಹೋರಾಟ ಮಾಡಿದವನಾದರೂ ಯಾರು ಹೇಳು? ಅಲ್ಲ, ಅವ ಯಾರು ಅಂತ ನಿಮಗೆ ಗೊತ್ತುಂಟಲ್ಲ. ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಹೌದು, ಹಾಗಾದ್ರೆ ಅವ ಮಾಯಾವಿ ಎಂಬುದರಲ್ಲಿ ಅನುಮಾನ ಇಲ್ಲ. ಮೋಸ ಮಾಡುವುದಿಲ್ಲ. ಅವನ ಮಗನಾದ ಕಾರಣ ದುರ್ಬಲರಿಗೆ ಹೆಚ್ಚಿನವರಿಗೂ ಕೂಡ ಮಾಯಾವಿದ್ಯೆ ಎಂಬುದು ಕರಗತವಾಗಿದೆ. ಹಾಗಾದ್ರೆ ಇದು ಯಾಕೆ ಸಾಧ್ಯವಿಲ್ಲ ಎಂಬುದು ತರ್ಕಿಸುವುದಕ್ಕೆ ಮಾಯಕ. ಹೌದು, ಮಾಯಕನ ಸೀತೆ. ಹೌದು. ಹಾಗಾದರೆ ಶ್ರೀರಾಮಚಂದ್ರನೇ ಸೀತಾದೇವಿಯ ಕುರುಹನ್ನು ಅರಿಯುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ನಾವು ಇಲ್ಲೇ ಇದ್ದುಕೊಂಡು ನಾವು ಕೂಗಿದ್ರೆ ದುಃಖಿಸಿದ್ರೆ ಪ್ರಯೋಜನ ಉಂಟ ಹೇಳು. ಏನು ಮಾಡೋಣ ಆಗಿದ್ರೆ? ಹಾಗಾದ್ರೆ ಈ ಹೆಣವನ್ನು ಶ್ರೀರಾಮಚಂದ್ರನಿಗೆ ಗೊತ್ತುಕೊಳ್ಳಬೇಕು. ಸರಿ, ಹಾಗಿದ್ರೆ ನಾನು ಕಾಲು ಹಿಡ್ಕೊಳ್ಳೋದೇನ? ಕಾಲು ಹಿಡಿದು ಆಗುದಿಲ್ಲ, ಯಾಕಂದ್ರೆ ನಾನು ಕಾಲು ಹಿಡಿಬೇಕು. ಹೌದು ಹೌದು, ಹೇಳಿದ್ದೇನೆ. ಆದಿತ ಶ್ರೀರಾಮಚಂದ್ರ ಕಾಲು ಹಿಡಿದ ಅಜ್ಜಯ್ಯ. ನಾನು ರಾಮಭಕ್ತ, ನೀವು ಪ್ರಾಯದಲ್ಲಿ ಹಿರಿಯರು. ನಾನು ಕಾಲ ಹಿಡಿತೇನೆ. ರಾಮನನ್ನು ಧ್ಯಾನಿಸೋಣ. ರಾಮ ರಾಮ ಶ್ರೀರಾಮಚಂದ್ರ. ಜನಕಾತ್ಮಯೇ ಜಾಣಿ ನರದಿ ಮುರಿದು ಕನಸಿಗರಿ ಯಮಿದು ದಧರವ ಮನದಡಿಗೆ ಮುದಾಡು ಕಾಲದ ಜನಕಾತ್ಮಯೇ ಯನ ಅರಸಿ. ಎನ್ನರಸಿ ಸೀತಾ, ಮಾತನಾಡಿ ಮಾತನಾಡು. ಇದು ರಾಮ ಬಂದಿದ್ದೇನೆ, ಕಣ್ತೆರೆದು ನೋಡು. ಸೀತಾ, ಎಂತಹ ದುರ್ವಿಧಿ ನಿನ್ನ ಪಾಲಿಗಾಯಿತು. ಜನಕರಾಜನಲ್ಲಿ ಹುಟ್ಟಿ ಬೆಳೆದಂತಹ ನೀನು ಚಕ್ರವರ್ತಿ ಮನೆತನ ಅಯೋಧ್ಯೆಯ ಸತಿಯಾಗಿ ಬಂದೆ. ರಾಮನ ಕೈ ಹಿಡಿದು ಜೀವನದಲ್ಲಿ ಪಾವನರಾಗಬೇಕು ಎನ್ನುವಂತಹ ಮುದ್ದು ಮನಸ್ಸಿದ್ದರೂ ಕೂಡ ನತದೃಷ್ಟನಾದಂತಹ ಈ ರಾಮನ ಕೈ ಹಿಡಿದು ಇಂದು ಈ ರೀತಿಯಾಗಿ ದುಷ್ಟರ ಪಾಲಾಗಿ ಈ ರೀತಿ ಧರೆಗೊರಳುವಂತಹ ಸ್ಥಿತಿ ಬಂದಿದೆ. ಅಯ್ಯೋ, ಲೋಕ ಮೂರರಲ್ಲಿಯೂ ರಾಮ ಶ್ರೇಷ್ಠ ಎನ್ನುವಂತಹ ಬಿರುದನ್ನು ಪಡೆದಿದ್ದರೂ ಕೂಡ ನಿನ್ನನ್ನು ಉಳಿಸಿಕೊಳ್ಳುವಂತಹ ಯೋಗ ಭಾಗ್ಯ ನನಗಿಲ್ಲದಾಯಿತೆ. ಅಯ್ಯೋ, ಮಾತನಾಡೆ ಮಾತನಾಡು ಜಾನಕಿ, ಮಾತನಾಡು. ವಿಭೀಷಣನೂತ ದೇವಾ ನೀಗರದಿ ಮರುಗಲು ವಿಭೀಷಣನೆಂದ ದೇವಿ ಜಾನಕಿಯಲ್ಲ
ನಮ್ಮವರ ಕಪಟ ಇರುವ ದೇವಾದಿ ದೇವ ನರನಾಟಕವ ನಡಿರಿ ದೇವಾದಿ ದೇವ ನರನಾಟಕವ ನಟಿರಿ ದುಃಖಿಸಲಾಗಿ ಈ ಕಪಟ ಸತಿಗೆ ಆ ಆ ಆ ಶ್ರೀರಾಮಚಂದ್ರ, ಯಾರು? ವಿಭೀಷಣ. ವಿಭೀಷಣನಿದ್ದೇನೆ. ಏನಯ್ಯ? ಈ ರಣಭೂಮಿಯಲ್ಲಿ ದುಃಖಿಸುತ್ತಾ ಇದ್ದಿ. ಮತ್ತೇನು ಮಾಡುವುದಕ್ಕೆ ಸಾಧ್ಯ? ನೀನು ಯಾರು ಸ್ವಾಮಿ? ಏನು? ಲೋಕವನ್ನೇ ರಕ್ಷಿಸಬಲ್ಲ ಜಗದಾದಿ ದೈವವಾಗಿ ನೀನು ದುಃಖಿಸುವುದಕ್ಕೆ ಮನ ಮಾಡಿದೆಯಲ್ಲ. ನನ್ನ ಹೆಂಡತಿಯನ್ನೇ ರಕ್ಷಿಸುವುದಕ್ಕೆ ಕಷ್ಟವಾಗಿ ಹೋಯಿತಲ್ಲ. ಅಂದರೆ ಈ ದೇಹ ಎನ್ನುವುದು ನೀನು ಲೋಕಮಾತೆಯಾದ ಸೀತೆಯ ದೇಹವೆಂದೇ ಭಾವಿಸಿದೆಯಾ? ನನ್ನ ಮಡದಿ ಜಾನಕಿ. ಅಲ್ಲವಪ್ಪ, ನೀನೇ ಈ ಯುದ್ಧದ ಆರಂಭದಲ್ಲಿ ನೋಡಿದೆಯಲ್ಲ. ಏನು? ದುಷ್ಟನಾದ ಇಂದ್ರಜಿತು ಮಾಯಾ ಯುದ್ಧದಿಂದ ತೊಡಗಿದ. ಅದು ಫಲಿಸದೇ ಇದ್ದಾಗ, ನಿನ್ನಿಂದ ಭೇದಿಸಲ್ಪಟ್ಟಾಗ ಅಲ್ಲಿಂದಲೇ ಪಲಾಯನವಾದವನ್ನು ಮಂಡಿಸುತ್ತಾ ಮುಂದುವರಿದ. ಅದು ಯಾವುದೂ ಸಾಧ್ಯವಾಗದೇ ಇದ್ದಾಗ ಈಗ ಕಪಟದ ಸೀತೆಯನ್ನಾತ ನಿರ್ಮಿಸಿ ನಿನ್ನ ಮುಂದೆ ಇರಿಸಿದ್ದಾನೆ. ಕಪಟದ ಸತಿ? ಹೌದು. ಯಾವ ಅರ್ಥದಲ್ಲಿ ಹೇಳಬಲ್ಲೆ ಗೊತ್ತಾ? ಯಾವ ಅರ್ಥದಲ್ಲಿ? ನಾನು ಇಂದ್ರಜಿತುವಿನ ಚಿಕ್ಕಪ್ಪ ತಾನೆ. ನಿಜ? ಅಸುರ ವಂಶದಲ್ಲಿ ಹುಟ್ಟಿದವ ಹೌದು ತಾನೆ. ಹೌದು. ರಾಕ್ಷಸರು ಎಂದರೆ ಹೇಗೆ? ಅನಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು. ಹೌದಪ್ಪ. ಕಪಟದ ಆಕೃತಿಯನ್ನೂ ನಿರ್ಮಿಸಬಲ್ಲರು. ನಿಜ. ಹಾಗಂತ ನಿಜ ಸೀತೆಯಾದರೆ ನಮ್ಮಿಂದ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಸತ್ಯ. ಇದು ಕಪಟ ಹೌದೆಂದಾದಲ್ಲಿ ನಾನು ಸ್ಪರ್ಶಿಸಿದ ಕ್ಷಣಕ್ಕೆ ಮಾಯವಾಗುವುದಕ್ಕೂ ಸಾಧ್ಯ ಉಂಟು. ಹೌದೇ? ಒಂದು ವೇಳೆ ನಾನು ಹೇಳಿದ ಮಾತು ಸುಳ್ಳಾದರೆ ನಾನು ನಿನ್ನ ಸೇವೆಗಾಗುವವನಲ್ಲ. ಅದಕ್ಕಾಗಿ ಈ ದೇಹವನ್ನೊಮ್ಮೆ ಸ್ಪರ್ಶಿಸ್ತೇನೆ ನೋಡುವ. ವಿಭೀಷಣ, ದೇವ, ನಿಜವಾದ ಸೀತೆಯಲ್ಲ ಎನ್ನುವ ಹಾಗೆ ಹೇಳಿದೆ. ಹೌದು. ಹಾಗಾದರೆ ನನ್ನ ರಸಿ ಸೀತಾದೇವಿ ಎಲ್ಲಿದ್ದಾಳೆ? ಪಾವನಾತ್ಮಕಿಯಾದಂತಹ ಸೀತಾದೇವಿ ಎಲ್ಲಿದ್ದಾಳೆ ಎಂಬುದನ್ನು ನೀನು ತಿಳಿಯಬೇಕಷ್ಟೇ. ನಿಜ. ಆಕೆ ಅಶೋಕವನದಲ್ಲೇ ಇದ್ದಾಳೆ. ಸತ್ಯ ತಿಳಿಯಬೇಕು ಅಂತಾದ್ರೆ ಹನುಮನನ್ನೇ ಕಳಿಸಿ ನೋಡಲ್ಲ. ಒಂದು ಸೀತಾದೇವಿ ಕ್ಷೇಮವಾಗಿಯೇ ಇದ್ದಾರೆ. ಅಶೋಕವನದಲ್ಲಿದ್ದಾಳೆ ತಾನೆ? ಹಾಗಾದರೆ ಆಗಿರುವಂತಹ ಘಟನೆ ಅಲ್ಲಿಯೂ ಆಗಿತ್ತಂತೆ. ಇಲ್ಲಿ ಆದಂತೆ ಅಲ್ಲಿಯೂ ನಡೆದಿದೆ. ಹೌದು. ಓಹೋ ಹೋ ಹೋ. ಹಾಗಿದ್ರೆ ರಕ್ಕಸರು ಎಷ್ಟು ಪ್ರವೀಣರಿದ್ದಾರೆ, ಜಾಣರಿದ್ದಾರೆ ಅಂತ ಈಗ ಅರ್ಥ ಆಯ್ತಲ್ಲ. ಮೋಸ ಮಾಡುವುದಕ್ಕೆ ಕಳಿತಿದ್ದಾರೆ. ಹ. ಹಾಗಾದ್ರೆ ಇವರ ಮೋಸವನ್ನು ನಿಲ್ಲಿಸಲೇಬೇಕು. ಹ. ಮುಂದುವರಿಯೋಣ. ನೋಡೋಣ. ಯಾವುದೇ ಉಪಾಯವೂ ಕೂಡ ಫಲಿಸುವುದಿಲ್ಲ. ಹೆಜ್ಜೆ ಹೆಜ್ಜೆಗೂ ನಮ್ಮ ಪಾಲಿಗೆ ಸೋಲವು ಪ್ರಾಪ್ತವಾಗುತ್ತಾ ಇದೆ. ಹಾಗಿದ್ರೆ ಏನು ಮಾಡೋಣ? ರಾಮ ಲಕ್ಷ್ಮಣನು ಜಯಿಸದೆ ಹಿಂತಿರುಗುವುದೇ ಇಲ್ಲ ಎನ್ನುವ ಹಾಗೆ ತಂದೆಗೆ ಭಾಷೆಯನ್ನಿಟ್ಟಿದ್ದೇನೆ. ಏನಾದರೂ ದಾರಿಯನ್ನು ಹುಡುಕಲೇಬೇಕು. ಬಂದ ಅಪಾಯವನ್ನು ಉಪಾಯದಿಂದ ತಪ್ಪಿಸಿಕೊಳ್ಳಬೇಕು. ನಾವೇನು ಗೊತ್ತಿಲ್ಲದವರ, ಹೇಗೆ ಬೇಕಾದರೂ ಜಯಿಸುವಂತಹ ಕಪಟ ಬುದ್ಧಿಗಳು ನಮ್ಮಲ್ಲಿದೆ. ಮಾರಣ ಮಾಯ ಹೋಯಿತು. ಮಾರಣವನ್ನಾದರೂ ಮಾಡಿ ಇವರನ್ನು ಸೋಲಿಸಲೇಬೇಕು. ಅದಕ್ಕಾಗಿ ಮೂಲನಿ ಕುಂಬಿಳೆ ಆ ಭೂಮಿಗೆ ಇಳಿದು ದೀಕ್ಷೆಯನ್ನು ಕೈಗೊಳ್ಳಬೇಕು. ಮಾರಣ ಯಜ್ಞವನ್ನು ಮಾಡುವವರು ಯಾರು? ಯಾರಿದ್ದಾರೆ?
ನಮ್ಮ ಗುರು ಶುಕ್ರಾಚಾರ್ಯರ ಶಿಷ್ಯರೊಬ್ಬರಿದ್ದಾರೆ, ಅವರನ್ನೇ ಕರೆಸ್ತೇನೆ. ಶುಭವಾಗಲಿ. ವಂದಿಸುವ ಮೊದಲು ಶುಭವಾಗಲಿ ಅಂತ ಹೇಳಿದ್ರೆ ಅಪಾಯ ಅದು. ಅಪಾಯ ಅಲ್ಲ, ಅದು ಪ್ರಯೋಜನಕ್ಕೆ ಬರ್ತದೆ. ಹೇಗೆ? ಯಾಕೆಂದ್ರೆ ಆಶೀರ್ವಾದ ಯಾವಾಗ್ಲೂ ನಮ್ಮದು ಉಂಟು ಅಂತ ಹೇಳಿ. ಓ ಹಾಗೆ, ಹೌದೌದು. ಸದಾ ಆಶೀರ್ವಾದ ಮಾಡುವವರು ಅಂತ. ಹೌದು ಗುರುಗಳೇ, ಓ, ನಿಮ್ಮಿಂದ ಒಂದು ಕೆಲಸ ಆಗಬೇಕು. ಯಾವುದು? ಮಾರಣ ಯಜ್ಞ ಆಗಬೇಕು. ಮಾರಣಾಧ್ವರ. ಹೌದು. ಆ, ಯಾಕೆ? ಯಾಕೆ? ನಮ್ಮ ಶತ್ರುಗಳನ್ನು ಜಯಿಸಬೇಕು. ಶತ್ರುಗಳನ್ನು ಜಯಿಸುವುದಕ್ಕಾಗಿಯೇ ಮಾರಣಾಧ್ವರ. ಹೌದು. ಆಗಲಿ. ಏನೆಲ್ಲ ಆಗಬೇಕು ಎಂಬುದು ಹೇಳಬೇಕು. ಅಯ್ಯ, ಆ, ಈ ಮಾರಣಾಧ್ವಾರ ಮಾಡುವುದರ ಮೂಲಕವಾಗಿ ಆ. ನಮ್ಮ ಈ ಯಾಗದ ಹೊಗೆ ಆ. ಅವರಿಗೆ ತಾಗುವಾಗ ಆಗಬೇಕು ಧಗೆ, ಹೌದು. ಅಲ್ವಾ? ಆ. ಆವಾಗಲೇ ಎಲ್ಲರೂ ಮಲಗಬೇಕಲ್ಲಿ. ಆ, ಹಾಗಾಗಿ ಈ ಯಾಗ ಮಾಡಬೇಕಾದ್ರೆ ಆ. ಅಷ್ಟು ಸುಲಭ ಇಲ್ಲ, ಮತ್ತೆ ಬಹಳ ಕಠಿಣವಾದ. ನಮಗೆ ಯಾಕೆಂತ ಹೇಳಿದ್ರೆ ಅಥರ್ವಣ ವೇದದಲ್ಲಿ ಹೇಳಿದಂತಹ ವಿಧಿ ಎಂಬುದು ಬೇಕು. ಆ, ಆ ವಿಧಿ ಪ್ರಕಾರ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಬರುವುದು. ಆದ್ದರಿಂದ ನಿಮ್ಮನ್ನು ಕರೆದದ್ದಲ್ವಾ? ಆದರೆ- ಏನು ಆಗಬೇಕು ಹೇಳಿ, ಬೇಕಾದ ಹೊತ್ತಿಗೆ ಒದಗಿಸ್ತೇನೆ. ಆದೀತು. ಇದು ಈ ಅಥರ್ವಣ ಅಂತ ಹೇಳಿದ್ರೆ ಹೇಗೆ? ಹೇಗೆ? ಅಥರ್ವ ಅಥರ್ವ ಆ. ಅಂದ್ರೆ ಅದು ಆಗ್ಬೇಕು ಅವರಿಗೆ ಅಥರ್ವಣ. ಆ. ಆದರೆ ಒಂದು ಸಂಗತಿ ಉಂಟು, ಆ. ಇದಕ್ಕೆ ಬೇಕಾದಂತಹ ಹೋಮಕ್ಕೆ ಆಜ್ಯವನ್ನು ಕೊಡಬೇಕಲ್ಲ. ಆ, ಅದು ಕೊಡುವಾಗ ದೇವತೆಗಳಿಗೆ ಕೊಡುವುದು. ಆ. ಕೊಡುವುದಾದ್ರೂ ಹೇಗೆ? ಆ. ಬಲಾತ್ಕಾರವಾಗಿ ಕೊಡುವುದು, ತಿನ್ನು ಅಂತೇಳಿ. ಆ. ಆಮೇಲೆ ಅವರು ವಿಕೃತವಾಗಿ ನಮಗೆ ಇದು ಅನುಗ್ರಹ ಮಾಡುದು. ಹೌದಾ? ಹೌದೌದು. ಆ. ಹಾಗಾಗಿ ಆ. ಕೋಣಗಳು ಬೇಕು. ಆ. ಕೋಣಗಳು ಕೋಣಗಳೊಂದೆಷ್ಟು? ಸಾಧಾರಣ 1225 ಆದೀತು, ಕೋಣಗಳು ತರಿಸುವ. ಆಮೇಲೆ ಆ. ಈ ಸುಲಾಭದಲ್ಲಿ ನಾವು ಪ್ರತಿಯೊಂದು ಲಕ್ಷ ಬಿಲ್ವಾರ್ಚನೆ ಮಾಡಿದ ಹಾಗೆ ಇದಕ್ಕೆ ಅರ್ಚನೆ ಮಾಡಬೇಕಾಗ್ತದೆ. ಯಾವುದರಿಂದ? ಯಾವುದಂದ್ರೆ ಸೊಳ್ಳೆಗಳಿಂದ. ಎಂತದು ಸ್ವಾಮಿ? ಏನು? ಸೊಳ್ಳೆಗಳಿಂದ ಯಾರಾದ್ರೂ ಅರ್ಚನೆ ಮಾಡ್ತಾರೆ? ಯಾಕೆ ಸಾಧ್ಯ ಇಲ್ಲ? ಆ. ವಿಧಿಯಲ್ಲಿ ಉಂಟಲ್ಲ. ಹೌದಾ? ಮತ್ತೆ ಒಂದೊಂದು ಮಂತ್ರಕ್ಕೆ ಅದನ್ನು ಅರ್ಚಿಸಬೇಕು ಅದನ್ನು. ಹಾ. ಹೌದೌದು. ಹಾ. ಅದು 1,25,000 ಬೇಕು. ಅದಾಗ್ಲಿಕ್ಕಿಲ್ಲ. ಯಾಕೆ? ಅಷ್ಟನ್ನು ಹಿಡಿಯುವುದ್ಯಾ? ಅದೇ ನಾನು ಹೇಳಿದ್ದು ಬಹಳ ಕಠಿಣ ಉಂಟು ಅಂತ ಹೇಳಿದ್ದು. ಹಾ. ಮಾಡಬೇಕಲ್ಲ ನಾವು ಈಗ. ನೋಡುವ ವ್ಯವಸ್ಥೆ ಮಾಡ್ತೇನೆ. ಆದೀತು, ಕೆಲವರೆಲ್ಲ ಇದ್ದಾರಲ್ಲ ಸಂಗ್ರಹಿಸ್ಲಿ. ಹಾ. ಆಮೇಲೆ ಹಾ. ಹೆಣ್ಣು ಭ್ರೂಣಗಳು ಬೇಕು. ಅದು ಹೆಣ್ಣು ಅಂತಲೇ ಗೊತ್ತಾಗುದು ಹೇಗೆ? ಹೆಣ್ಣು ಭ್ರೂಣವೇ ಆಗಬೇಕು, ಅದೇ ಅಲ್ಲ ಕಠಿಣ ಅಂತ ಹೇಳಿದ್ದು ನಾನು. ಓ, ಹಾಗಾಗಿ ಹಾ. 250 ಬೇಕಾದದ್ದು, ಹೆಚ್ಚು ಬೇಡ. ಹಾ. 250 ಸಾಕು. ಸರಿ. ಆದ್ದರಿಂದ ನಾನು ಹೇಳಿದ ಲೆಕ್ಕಾಚಾರ ಗೊತ್ತುಂಟಲ್ಲ. ಹಾ. ಆಮೇಲೆ ನರಕಪಾಲಗಳು. ನರಕಪಾಲಗಳು. ಹೌದೌದು. ಹಾ. ಅದು ನರಕಪಾಲ ಬೇಕು. ಹಾ. ಮತ್ತೆ ನರರ ಹೊಟ್ಟೆಯಲ್ಲಿರುವಂತ ಕರುಳು. ಕರುಳನ್ನು ಬಗಿಬೇಕು. ಹಾ. ಬಗಿದು ನಾವು ಇಲ್ಲಿ ಅರ್ಚಿಸಬೇಕು. ಹಾ. ಹಾಗೆ ಅದು 1025 ಬೇಕು. ಹೌದಾ? ಹೌದೌದು. ಆದೀತು. ಆಮೇಲೆ ಹಾ. ಗರ್ಭಿಣಿ ಸ್ತ್ರೀಯರು. ಮತ್ತೆ ಆಗ ಭ್ರೂಣ ಹೇಳಿದ್ರಿ ನೀವು? ಅಲ್ಲ, ಇದು ಗರ್ಭಿಣಿ ಸ್ತ್ರೀಯರು. ಪುನಃ ಅದೊಂದು ಆಗ್ಬೇಕಾ? ಅದು ಆಗ್ಬೇಕು. ನಿಮ್ಮ ಅಥರ್ವದಲ್ಲಿ ಉಂಟು. ಉಂಟು, ಉಂಟು. ಸರಿ ಸರಿ. ಹಾಗಾಗಿ ಹಾ. ಅದು 1,25,000 ಬೇಕು. ಈಗ 25 ಬಿಡುವುದೇ ಇಲ್ಲ ಅಲ್ಲ? ಅದು ನಮ್ಮ ಗಂಟು. ಹೌದಾ? ನಂಟು ಅದು. ಹಾ. ಹಾಗಾಗಿ ಅದು ಬಿಡ್ಲಿಕ್ಕೆ ಆಗುದಿಲ್ಲ. ಹಾ. ಆಮೇಲೆ ಹಾ. ರಕ್ತ ಬೇಕು. ರಕ್ತ ಹೌದು, ಮಾಡು. ತುಪ್ಪದ ಬದಲಿಗೆ ರಕ್ತ. ಹಾ. ಮತ್ತೊಂದು ಹಾ. ಒಂದು 25 ವರ್ಷದ ಹಿಂದಿನ ಒಂದು ತುಪ್ಪ ಬೇಕು. ಎಂತರದ್ದು? 25 ವರ್ಷದ ಹಿಂದಿನ ಹಾ. ಎಮ್ಮೆಯ ತುಪ್ಪ ಬೇಕು. ಅಷ್ಟೇ ಅಲ್ಲ, ಹೌದೌದು. ಅದು ಬೇಕಾದಷ್ಟುಂಟು ಭರಣಿಯಲ್ಲಿ. ಉಂಟಾ? ಹಾ. ಅದಾದ್ರೆ ಅದು ಬೇಕು. ಹಾ. ಆಯ್ತಾ? ಹಾ. ಹಾಗಾದ್ರೆ ನಾವು ಅದು ಉಂಟಾದ್ರೆ ಮಾತ್ರ, ಇಲ್ಲ ಅಂತಂದ್ರೆ ಬೇಡ. ಅದು ಬೇಕೇ ಬೇಕು, ಬೇಕೇ ಬೇಕು. ಆ ರೀತಿ. ಆಮೇಲೆ ದೇವ್ರೆ, ಹಾ. ನಿಮ್ಮ ಈ ದೇವರು ನಮಗೆ ಪ್ರಸನ್ನ ಆಗಬೇಕು ಅಂತಾದ್ರೆ ಹಾ. ನಾವು ಯಾವತ್ತು ಕೂಡ ಉಂಟಲ್ಲ, ಹಾ. ಈ ಅರ್ಥದಲ್ಲಿ ಕೈ ಬಿಡಬಾರ್ದು. ಅದಕ್ಕೆ ಸರಿಯಾದ ವ್ಯವಸ್ಥೆ. ಹೌದೌದು. ಕೂತ ಮೇಲೆ ಹೇಳಲಿಕ್ಕಿಲ್ಲ. ಹೇಳಲಿಕ್ಕಿಲ್ಲ. ಹಾ. ಆಮೇಲೆ ವಿಶೇಷವಾದ ವ್ರತ ನಿಮಗೆ ಬರ್ತದೆ, ಹಾ. ಆಯುಧ ಬರ್ತದೆ, ಹಾ. ಎಲ್ಲವೂ ನಿಮಗೆ ಸಿಗ್ತದೆ. ಯಾರಿಂದಲೂ ತೊಂದರೆ ಆಗದ ಹಾಗೆ ಭೂತ ಬೇತಾಳಾದಿಗಳಿಂದ ಕೋಟೆಯನ್ನು ನಿರ್ಮಾಣ ಮಾಡುತ್ತೇನೆ. ಕೂತ್ಕೊಳ್ಳುವ. ಅದಿದು. ಹಾಗಾಗಿ ನಾವು ಈಗ ಈ ಅಥರ್ವ ಮಾಡಿದ್ರು ಕೂಡ ಹಾ. ನಮಗೆ ವಿಘ್ನ ವಿನಾಶಕನ ದಯ ಬೇಕು ಬರೀ. ಹಾ. ಅಲ್ವಾ? ಅದಿತು. ಅದಕ್ಕಾಗಿ ಹಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ನೋಡಿ ಕೂತದ್ದು ನೋಡಿ ಇಲ್ಲಿ. ಹಾ, ಹೌದೌದು. ಗಣೇಶ ಕೂತ. ಆಮೇಲೆ ಇನ್ನು ನಮ್ಮದೊಂದು ಸಂಗತಿ ಉಂಟು, ಅಗ್ನಿ ಪ್ರತಿಷ್ಠೆ ಮಾಡಬೇಕು. ಅಗ್ನಿ ಪ್ರತಿಷ್ಠೆ ಹೇಗೆ? ಅಗ್ನಿಂ ಪ್ರಜ್ವಲಿತಂ ಮುಂದೆ ಜಾತ ವೇದೋ ಹುತಾಸನ ಸುವರ್ಣ ವರ್ಣ ಸವಿತಂ ವಿಶ್ವದೋಮುಖ ಸಪ್ತ ಜೀವ ಭೋ ಸ್ವಾಹ. ಈಗ ಅಗ್ನಿ ಪ್ರತಿಷ್ಠೆ ಆಯ್ತು. ಇನ್ನು ನಾವು ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದ್ರೆ ನಮ್ದು ಇದು ರಾಮಸೇನೆಯನ್ನು ಹೌದು. ನಿರ್ಮಾಣ ಮಾಡುದು, ನಿರ್ನಾಮ ಮಾಡುದಲ್ಲ. ಅದಕ್ಕಾಗಿ ಆಕರ್ಷಾಕರ್ಷಣಾಯ ನಂಚ ಕರಿಷ್ಯೆ ದೇಶಾರ್ಧರಂಚ ಕರಿಷ್ಯೆ ಮಮ ಅಂತ ಹೇಳಬೇಕು. ಇನ್ನು ನಾವು ಬಲಾತ್ಕಾರವಾಗಿ ದೇವತೆಗಳನ್ನು ಕೊಂಡಾಡಬೇಕು. ಆಯ್ತಾಯ್ತು. ಅದು ಹೇಗೆ ಅಂತ ಹೇಳಿದ್ರೆ, ಓ ಮೇಘನಾದ ಗಣಪಟ ಘಾಟ ಪಟಪಟ
ಯಾವುದೋ ಒಂದು ಧಗಧಗಿಸುವ ದಲ್ಲುರಿಯ ಹೊಗೆ ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸುತ್ತಾ ಇದೆ. ನಿಜ. ನಮ್ಮ ಕಪಿಸೇನೆ ಎಲ್ಲವೂ ಕೂಡ ತಲೆ ತಿರುಗಿ ಬಿದ್ದಿದೆ, ಧರಾಶಾಹಿಯಾಗಿದೆ. ಹಾಗಾದರೆ ಈ ಕರಟಿದ ಕಮಟು ವಾಸನೆ ಬರುವುದಕ್ಕೆ ಕಾರಣವೇನು? ಈ ಹೊಗೆ ಹಾಕಿದವರು ಯಾರು ಎನ್ನುವ ಹಾಗೆ ಸಮಸ್ತ ಇಲ್ಲಿಯ ವಿಚಾರವನ್ನು ಪರಿಚಯವನ್ನು ತಿಳಿಸುವೆಯ? ಕಾರಣವಿದೆ. ಏನಯ್ಯ? ಚಿಂತೆ ನಿಮ್ಮಲ್ಲಿ ಒದಗಿದೆ. ಹೌದಯ್ಯ. ಹಾಗಿದ್ರೆ ಇದಕ್ಕೇನು ದಾರಿ? ನಿಜ. ಇದನ್ನು ಮಾಡಿದವರು ಯಾರು? ಇದನ್ನು ಮಾಡಿದವ ಬೇರೆ ಯಾರು ಅಲ್ಲ. ಯಾರಯ್ಯ? ನಿಮ್ಮೊಂದಿಗೆ ಬವರ ಕೊಡುವುದಕ್ಕೆ ಹಿಂದೆ ಬಂದಂತಹ ಇಂದ್ರಜಿತು ಮಾಯವೋ ಕಪಟವೋ ಕೈ ಸಾಗದೆ ಮಾರಣವನ್ನು ಮಾಡುವುದಕ್ಕೆ ಬೇಕಾಗಿ ನಿಕುಂಬಿಲೆ ಮೂಲ ನಿಕುಂಬಿಲೆಯನ್ನು ಸೇರಿ ಯಜ್ಞ ದೀಕ್ಷೆಯಲ್ಲಿದ್ದಾರೆ. ಒಂದು ವೇಳೆ ಯಜ್ಞವನ್ನು ಪೂರ್ಣ ಮಾಡಿದ ಎಂದಾದಲ್ಲಿ ಆತನಿಗೆ ವಿಶೇಷವಾದ ಶಕ್ತಿ, ರಥ, ಆಯುಧಗಳು ದೊರೆಯುವುದಕ್ಕೆ ಸಾಧ್ಯ ಉಂಟು. ಒಂದು ವೇಳೆ ಯಜ್ಞದಿಂದ ದೊರೆತ ರಥವನ್ನೇರಿ ಆತ ಯುದ್ಧ ಮಾಡಿದ ಅಂತಾದ್ರೆ ಆತನಿಗೆ ಅಜೇಯತ್ವ ಪ್ರಾಪ್ತಿಸುತ್ತದೆ. ಆತನನ್ನು ವಧಿಸುವುದಕ್ಕೆ ಸಾಧ್ಯವಿಲ್ಲ. ಯೋಚನೆ ಮಾಡಬೇಡ. ಹಾಗಿದ್ರೆ ಯಜ್ಞವನ್ನು ಧ್ವಂಸ ಮಾಡಬೇಕಲ್ಲ, ಏನು ಮಾಡುವುದು? ಧ್ವಂಸ ಮಾಡಬೇಕು. ಹಾಗಿದ್ರೆ ಮಾಡುವವರು ಯಾರು? ನಿಮ್ಮ ಸೇನೆಯಲ್ಲುಂಟೆ ಎನ್ನುವ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತದೆ. ನಮ್ಮ ಸೇನೆಯಲ್ಲಿ 12 ವರ್ಷಗಳ ಕಾಲ ನಿದ್ರೆ, ಆಹಾರ, ಸ್ತ್ರೀ ಸಂಘದಿಂದ ವರ್ಜಿತನಾದವನಿಂದ ಮಾತ್ರ ಸಾಧ್ಯವಿದೆ ಎನ್ನುವುದು ನಮ್ಮ ಕಂದನಾದಂತಹ ಇಂದ್ರಜಿತ್ ಪಡೆದಂತಹ ವರ. ಆ ಒಂದು ವರದ ಪ್ರಕಾರ ಆತನನ್ನು ವಧಿಸುವವರು ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ ಪ್ರಭು? ಯಾರಿದ್ದಾರೆ? ಅಯ್ಯೋ, ಹೋರಾಟಕ್ಕೆ ಮಾಡುವಂತಹ ಕಪಿವೀರರೆಲ್ಲರೂ ಸೋತಿದ್ದಾರೆ. ನಿಜ. ಇನ್ನು ಯಾರು ಶೌರ್ಯವು ಜಡಿಯಲಾಗ ಲಕ್ಷ್ಮಣ ಯುದ್ಧ ಕ್ಷೇತ್ರಕ್ಕೆ ಕಳುಹಿಸಿಕೊಟ್ಟೆ ಅಂತಾದ್ರೆ ನಿನ್ನಿಂದ ಏನು ತಮ್ಮ
ಲಕ್ಷ್ಮಣ ವೀರಾವೇಶದಿಂದ ಹೊರಟು ನಿಂತಿದ್ದಿ. ರಾಕ್ಷಸರನ್ನು ಸದೆಬಡಿದು ಬರುತ್ತೇನೆ ಎನ್ನುವ ಹಾಗೆಂತ ಹೋರಾಟ ಮಾಡುವುದೇನೋ ಸುಲಭವಲ್ಲ. ಆತ ಬಲಿಷ್ಠನಿದ್ದಾನೆ, ಯಾಗವನ್ನು ಮಾಡುವುದರ ಮುಖೇನ ವರಬಲಾನ್ವಿತನಾಗಿದ್ದಾನೆ. ಹಾಗೆಂತ ಕೆಲವೆಲ್ಲ ವೃದ್ಧಾಚರಣೆಗಳನ್ನು ಮಾಡಬೇಕು, ಅವನನ್ನು ವಧಿಸಬೇಕಾದ್ರೆ ಎನ್ನುವ ಹಾಗೆ ನಮ್ಮವನೇ ಆದಂತಹ ವಿಭೀಷಣ ಹೇಳಿದ್ದಾನೆ. ಅದನ್ನೆಲ್ಲ ಸಾಧಿಸುವುದು ಕಷ್ಟ ಸಾಧ್ಯ ಮಗನೇ. ಅಣ್ಣ ತಮ್ಮ, ಈ ದಿವಸದ ಯುದ್ಧದಲ್ಲಿ ನಮ್ಮ ಸೇನೆಗೆ ಜಯ ತರುವಲ್ಲಿ ನನ್ನದಾಗಿರುವಂತಹ ಒಂದು ಸಣ್ಣ ಪ್ರಯತ್ನ, ಅದರ ಗುಟ್ಟಿಯನ್ನು ಎನ್ನುವುದನ್ನು ಆ ಬಳಿಕ ತಿಳಿಸ್ತೇನೆ. ಆಗಲಿ, ಕಳುಹಿಸಿಕೊಡುತ್ತೇನೆ. ರಂಗನಾಥ ಸ್ವಾಮಿಯ ಅನುಗ್ರಹ ನಿನಗಿರಲಿ. ಹನುಮಂತ, ವಿಭೀಷಣ ಮೂಲ ನಿಖುಂಬಿಲೆಗೆ ದಾರಿಯನ್ನು ತೋರಿಸಿ ಅವನಿಗೆ. ದೀಕ್ಷೆಯಿಂದ ಇಂದ್ರಜಿತು ಹೇಳುತ್ತಿಲ್ಲ. ಹೇಳುವುದಿಲ್ವೇ? ನಿನ್ನನ್ನು ಎಬ್ಬಿಸುವಂತಹ ವಿಚಾರ ಹೇಗೆ ಎನ್ನುವುದನ್ನು ತಿಳಿದವ ನಾನಿದ್ದೇನೆ. ದೀಕ್ಷಾಬದ್ಧನಾಗಿ ಕುಳಿತ ನಿನ್ನ ಕಪಾಲಕ್ಕೆ ಎಡ ಕಾಲಿದ್ದ. ದೀಕ್ಷಾಬದ್ಧನಾಗಿ ಕುಳಿತಂತ ನನಗೆ ನನ್ನ ಎಡ ಕಪಾಲಕ್ಕೆ ಎಡ ಕಾಲಿಂದ ಒತ್ತೆಯ. ನೀನು ನನಗೆ ಲಕ್ಷ್ಯವೇ ಅಲ್ಲ, ಲಕ್ಷ್ಯವೇ ಅಲ್ಲ. ಇಂದ್ರಾಣಿ ಆ ಪಾಪವನ್ನು ಕಟ್ಟಿಕೊಂಡವರು ನೀವು. ಇಲ್ಲಿ ಬಿಡು, ಈ ಭೂಮಿಯನ್ನಾಗದು ಪಾತಾಳ ಸೇರಿದ್ರು ಕೂಡ ಆ ದೋಷ ಬಿಟ್ಟು ಇಲ್ಲಿಗೆ ತೋರಿಸಿದವರು ಯಾರು? ದಾರಿಯನ್ನು ತೋರಿಸಿದವ ವಿಭೀಷಣ. ನನ್ನ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಹೇಳುವುದಕ್ಕೆ ನಾಚಿಕೆ ಆಗುತ್ತಾ ಇದೆ. ನಮ್ಮ ಕುಲ ಕುಠಾರಿ ನಿನ್ನನ್ನು ಕೊಂದು ಮತ್ತೆ ನಿನ್ನ
ಓಹೋ. ನಿನ್ನ ಅಪ್ಪ ಯಾವ ದಾರಿ ಹಿಡಿದನು ಹಾ. ಅದೇ ದಾರಿಯಲ್ಲಿ ಮುಂದುವರಿದರೆ ಕಷ್ಟವಾದೀತು. ಹಾ. ರಾಮನನ್ನು ದೇವರುತ್ತ ಒಪ್ಪಿಕೊ ನೀನು. ಹೆಣ್ಣು ಕಳ್ಳನ ಮಗಳೇ, ನಮ್ಮ ಸೇನೆಯನ್ನು ಗೆಲ್ಲುವುದಕ್ಕೆ ಸಾಧ್ಯನಾಗಿರುವಂತಹ ನೀನು ಮರಣಕ್ಕೆ ದೀಕ್ಷಾಬದ್ಧನಾದೆ. ಆ ಮೂಲಕವಾಗಿ ರಾಮ ಸೇನೆಯನ್ನು ಜಯಿಸಬಹುದು. ಆ ಯೋಚನೆ ಕನಸಿನ ಗಂಟಾಗಿತ್ತು. ನೋಡಿದ್ಯಾ? ಸಾಕು ಮಾಡು ನಿನ್ನ ಪ್ರಲಾಪಗಳನ್ನು. ಯಜ್ಞದಿಂದ ದತ್ತವಾದಂತಹ ಭಾರಿ ಚಾಪವನ್ನು ಕೈಗೆತ್ತಿಕೊಂಡಿದ್ದೇನೆ. ತೀರಿತು ನಿನ್ನ ಆಯುಷ್ಯ. ವಿನಾಕಾರಣ ಸಾಗುವಂತಹ ಪ್ರಯತ್ನವನ್ನು ಮಾಡಬೇಡ. ಬದುಕುವುದಕ್ಕೆ ಬೇಕಾಗಿರುವಂತಹ ದಾರಿ ನಾನೇ ಹೇಳಿಕೊಡ್ತೇನೆ. ಏನು? ಮೋಸ ಮಾಡಿ ಕಳ್ಳತನದಿಂದ ಕತ್ತುಕೊಂಡು ಬಂದಿರುವಂತಹ ಸೀತಾಮಾತೆಯನ್ನು ಅಣ್ಣನಾಗಿರುವಂತಹ ಶ್ರೀರಾಮಚಂದ್ರನ ಪಾದಕ್ಕೆ ಒಪ್ಪಿಸು. ಶರಣಾಗು. ಬಿಡ್ತೇನೆ, ಇಲ್ಲ ಶಿರ ಕತ್ತರಿಸಿ. ಲಕ್ಷ್ಮಣ, ನಾನು ಹೇಳುವುದನ್ನು ಕೇಳು. ಏನು ಹೇಳು? ಲಕ್ಷ್ಮಣ, ನಿನ್ನಣ್ಣನಾದಂತಹ ರಾಮಚಂದ್ರ ನಮ್ಮಪ್ಪ ರಾವಣೇಶ್ವರನ ಕಾಲಿಗೆ ಬಿದ್ದು ಕೇಳಿಕೊಂಡರೂ ಬಾಲೆಯಾದಂತಹ ಸೀತೆಯನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಹೋಗುವ ಕಾಲ ಆಗುದಿಲ್ಲ ಅಂತೆ. ಕಾಲ ನನ್ನ ಮನೆಗೆ ಹೋಗುವಂತಹ ಕಾಲ ದಾರಿ ತೋರಿಸಿಕೊಡ್ತೇನೆ. ನಮ್ಮಲ್ಲಿರುವವರು ಯಾರು ಗೊತ್ತುಂಟ ನಿನಗೆ? ನೋಡ ಬಾ.
ಭಯವು ನಮಗಿಲ್ಲ. ಯಾಕೆಂತ ಕೇಳಿದ್ರೆ ನಮ್ಮಪ್ಪನ ಅಂಕೆ 14 ಲೋಕಗಳೇ ಇರುವಾಗ ಯಾರ ಭಯವಿಲ್ಲ. ಏನು ಮಾಡುವೆ? ವಾನರೇಶ್ವರನಂತಹ ವಾಲಿಯ ಜೊತೆ ಹೋರಾಡಿ ಅವರಲ್ಲಿ ಯುದ್ಧದಲ್ಲಿ ಕೈ ಸಾತು ಅವನ ಮಗನಾಗಿರುವಂತಹ ಅಂಗದಲ್ಲಿ ತೊಟ್ಟಿಲಿಗೆ ಕಟ್ಟಿಸಿಕೊಂಡು 10 ತಲೆಯ ಹುಳ ಎನ್ನುವ ಹಾಗೆ ತೆಗಳಿಸಿಕೊಂಡವ. ಕಾಲ ಕಳೆದೋಗಿದೆ ತುಂಬಾ. ಅಂತವನನ್ನು ಹೊಗಳ್ತೀಯ, ನೀನಾಗೂ ಅದೇ ಗತಿ. ನೋಡೋಣ. ಉದ್ಗಾರ ಬರುವುದು ಯಾವಾಗ ಅಂತ ಕೇಳಿದ್ರೆ ನಮಗೆ ಕಷ್ಟ ಒದಗಿ ಬಂದಾವಾಗ, ನಮಗೆ ನೋವಾದವಾಗ ನನಗೆ ನೆನಪಾಗುವುದು ದೇವರನ್ನು. ಹರ ಹರ ಶಕ್ರಾರಿ ಎನ್ನುವಂತಹ ಬಿರುದನ್ನು ಈವರೆಗೆ ನಾನು ಮೆರೆಸಿದವ. ನನ್ನ ಹೆಸರು ಕೇಳಿದರೆ ಸಾಕು ಸುರನರೋರಗ ಕಿನ್ನರ ಕಿಪ್ಪುರುಷಾದಿಗಳು ಕೂಡ ದೇವತೆಗಳು ಕೂಡ ಹೆದರಿ ನಡುಗುತ್ತಾ ಇದ್ರು. ಅಂತದ್ರಲ್ಲಿ ಈ ಮಾನವ ನನ್ನನ್ನು ಧರೆಗೆ ಒರಗಿಸಿಯೇ ಬಿಟ್ಟನಲ್ಲ. ಎಂತಹ ಶೌರ್ಯ, ಎಂತಹ ಪರಾಕ್ರಮ! ಹಾಗಿದ್ರೆ ಅವರು ಬಂದವರು ಯಾರಿರಬಹುದು? ನರರಲ್ಲ ಬಂದ ಕೋಡಗಳಿವು ಕೈದವದ ಯತಿಯಾಗಿ ಪದಗಳವಿಳಿದದ ಕೈದವದ ಯತಿಯಾಗಿ ಸೀತೆ ಮಾನವಿಯಲ್ಲ ಪಥ ಯಾರಿವರು? ಬಂದವರು ಇವರು ನರರೇ? ಖಂಡಿತ ಅಲ್ಲ. ನರರಾದ್ರೆ ನಮ್ಮನ್ನು ಸೋಲಿಸುವಂತಹ ಬಲ ಇವರಿಗೆ ಎಲ್ಲಿಂದ ಬಂತು? ಹೇಗೆ ಬಂತು? ಸಕಲ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇರುವಾಗ ಕೇವಲ ಮಾನವರಿಗೆ ನಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಹೇಳಿ? ಬಂದವರಿವರು ನರರಲ್ಲ. ಹಾಗಿದ್ರೆ ಬಂದಂತಹ ರಾಮನ ಯಾರು ಎನ್ನುವ ಹಾಗೆ ನನ್ನಲ್ಲಿ ನಾನು ತರ್ಕಿಸಿಕೊಂಡಾಗ ತಿಳಿಯಿತು. ಧರೆಯಲ್ಲಿ ಉದ್ಭವಿಸಿದಂತಹ ಅಧರ್ಮವನ್ನು ಮೆಟ್ಟಿ ಧರ್ಮವನ್ನು ಉತ್ತರಿಸುವುದಕ್ಕಾಗಿ ಶ್ರೀಮನ್ನಾರಾಯಣನೇ ಕೆಳಗಿಳಿದು ಬಂದಿದ್ದಾನೆ ಮಾನವ ರೂಪದಲ್ಲಿ. ರಾಮ ಎನ್ನುವಂತ ಅಭಿಧಾನವು ಹೊತ್ತು ಬಂದಿದ್ದಾನೆ. ರಾಮ ಎನ್ನುವಂತ 2 ಅಕ್ಷರವನ್ನು ಹೇಳಿ ಅದೆಷ್ಟೋ ಮಂದಿಗಳು ಉದ್ಧಾರವಾದರಂತೆ. ಹಾಗಿದ್ರೆ ರಾಮನಾಮಧಾರಿಯಾಗಿ ಬಂದವ ಆ ನಾರಾಯಣನೇ ಸರಿ. ಜೊತೆಯಲ್ಲಿದ್ದಂತಹ ಲಕ್ಷ್ಮಣನನ್ನು ಯಾರು ಸದಾ ಕಾಲವು ಹಾಸಿಗೆಯನ್ನು ಆಗಿ ವಾಸುಕಿಯನ್ನೇ ಮಾಡಿಕೊಂಡವ. ಆ ವಾಸುಕಿಯೇ ಇವನ ಜೊತೆಯಾಗಿ ಬಂದವ ಲಕ್ಷ್ಮಣ. ರಾಮನ ನೆರಳನ್ನು ಅನುಸರಿಸಿಕೊಂಡು
ರಾಮನ ಕಾರ್ಯಕ್ಕೆ ಸಹಾಯಕನಾಗಿ ಬಂದವ ಈತ. ಹಾಗಿದ್ರೆ ಇವರನ್ನು ನರರು ಅಂತ ಹೇಳುವುದಕ್ಕಾಗುತ್ತದೆ? ಸಾಧ್ಯವೇ ಇಲ್ಲ. ಕೈತವದ ಯತಿಯಾಗಿ ನಮ್ಮಪ್ಪ ರಾವಣೇಶ್ವರ ಸೀತೆಯನ್ನು ಕದ್ದು ತಂದ, ಅಶೋಕವನದಲ್ಲಿರಿಸಿದ. ಅದೆಷ್ಟೋ ಮಂದಿಗಳು ಹೇಳಿದ್ರು, ಬೇಡ ಬೇಡ, ವಿನಾಶದ ಅಂಚಿ ಹೆಚ್ಚು ಹೊತ್ತಿಲ್ಲ, ನಮ್ಮ ವಿನಾಶವಾಗುತ್ತದೆ ಎನ್ನುವ ಹಾಗೆ. ಬಂದಂತಹ ಸೀತೆ, ತಂದಂತಹ ಸೀತೆ ಅವಳು ಮಾನವಿಯೇ? ನಾರಾಯಣನ ವಕ್ಷಸ್ಥಳ ನಿವಾಸಿಯಾದಂತಹ ಲಕ್ಷ್ಮೀದೇವಿಯ ಸೀತಾ ರೂಪದಲ್ಲಿ ರಾಮನಿಗೆ ಸಹಕಾರವನ್ನು ಮಾಡುವುದಕ್ಕಾಗಿ ಇಳಿದು ಬಂದಿದ್ದಾಳೆ. ಹಾಗಿದ್ರೆ ಇವರನ್ನು ಗೆಲ್ಲುವುದಕ್ಕೆ ನಮ್ಮಿಂದ ಸಾಧ್ಯವೇ ಹೇಳಿ? ಒಂದು ವಿಚಾರವನ್ನು ನನಗೆ ನೆನಪಿಗೆ ಬರ್ತಾ ಇದೆ. ಸೇತುವೆಗೆ, ಶರಣಿಗೆ ಸೇತುವೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಎಲ್ಲ ಕಲ್ಲುಗಳು ತೇಲುತ್ತಾ ಇದ್ದುವಂತೆ. ಎಲ್ಲರೂ ಆಶ್ಚರ್ಯಗೊಂಡ್ರು. ನಮ್ಮಲ್ಲಿದ್ದ ಒಬ್ಬ ಹೋಗಿ ನೋಡಿದನಂತೆ, ಎಂತೆಂತಹ ದೊಡ್ಡ ಗಾತ್ರದ ಕಲ್ಲುಗಳು ಸಮುದ್ರದಲ್ಲಿ ಮುಳುಗುವುದೇ ಇಲ್ಲ. ಹಾಗಿದ್ರೆ ಏನಿದು? ಎಲ್ಲ ಕಲ್ಲಿನಲ್ಲಿಯೂ ಕೂಡ ರಾಮ 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 ಎನ್ನುವಂತಹ ನಾಮವನ್ನು ಬರೆದಿದ್ದರಂತೆ. ಯಾವ ಕಲ್ಲುವು ಮುಳುಗುತ್ತಾ ಇರಲಿಲ್ಲ. ನಮ್ಮ ಅಪ್ಪಯ್ಯನಿಗೆ ಗೊತ್ತಾಯಿತು. ಹಾಗಿದ್ರೆ ನನ್ನ ಹೆಸರನ್ನು ಬರೆದು ಹಾಕುತ್ತೇನೆ ಅಂತ ನನ್ನ ತಂದೆಯವರು ಹೋದ್ರಂತೆ. ನಮ್ಮ ಅಪ್ಪ ರಾವಣ ಎಂದು ಕಲ್ಲಿಗೆ ಬರೆದು ಶರದಿಗೆ ಹಾಕಿದ್ರು. ಕಲ್ಲು ಮುಳುಗಲಿಲ್ಲ. ಯೋಚನೆಯನ್ನು ಮಾಡಿ ಅಂತಃಪುರವನ್ನು ಸೇರಿಕೊಂಡ್ರು. ನಮ್ಮವ್ವೆಯಾದಂತ ಮಂಡೋದರಿ ಕೇಳಿದಂತೆ, ಸ್ವಾಮಿ, ನಿಮ್ಮ ಹೆಸರನ್ನು ಬರೆದಂತಹ ಕಲ್ಲು ಯಾಕೆ ಮುಳುಗಲಿಲ್ಲ? ನಿಮ್ಮ ಹೆಸರಿಗೆ ಹೆದರಿಕೆ ಏನಿರಿಗೆ? ಅಲ್ಲ, ನಮ್ಮಪ್ಪನೇ ಹೇಳಿದ್ರಂತೆ, ರಾಮನೆನ್ನುವಂತ ಕಂಪು, ತಂಪು, ಸುಮಗಂಧ, ಸುಗಂಧ ಇಡೀ ಶರದಿಯನ್ನೇ ವ್ಯಾಪಿಸಿದೆ. ಯಾವನ ಹೆಸರನ್ನು ಬರೆದು ನೀರಿಗೆ ಹಾಕಿದ್ರೂ ಕೂಡ ಅದು ಮುಳುಗುವುದಿಲ್ಲ. ನನ್ನ ತಾಯಿಗೆ ಗೊತ್ತಿತ್ತದು, ನೀವು ಬರೆದ ಕಲ್ಲು ಹೋಗ್ಲಿಕ್ಕಿಲ್ಲ ಅಂತ. ನಮ್ಮ ತಂದೆಗೆ ಗೊತ್ತಿಲ್ಲ ಅಂತ ಭಾವಿಸಿದ್ದೀರಾ? ಹಾಗಿದ್ರೆ ನನ್ನ ತಂದೆ ರಾವಣೇಶ್ವರ ಮಾಡುತ್ತಿರುವಂತಹ ಬಲುದೊಡ್ಡ ಯಾಗ, ಆ ಯಾಗದಲ್ಲಿ ಈ ಲಂಕಾಪುರದಲ್ಲಿರುವಂತಹ ಎಲ್ಲವರನ್ನು ಕೂಡ ಸಮಿದೆಯನ್ನಾಗಿ ಉಪಯೋಗಿಸ್ತಾ ಇದ್ದಾನೆ. ಯಾಕೆ? ತನ್ನ ಕಣ್ಣ ಮುಂದೆ ತಾನೇ ಕಡಿದು ಕೊಲ್ಲುವುದಕ್ಕಾಗುವುದಿಲ್ಲ. ರಾಮನ ಚರಣದಲ್ಲಿ ಆದರೂ ಬಿದ್ದು ಸಾಯಿಲಿ. ಅದಕ್ಕಾಗಿ ವೇದಿಕೆಯನ್ನು, ಯಜ್ಞಕುಂಡವನ್ನು ನಿರ್ಮಾಣ ಮಾಡಿ ಒಬ್ಬೊಬ್ಬರನ್ನೇ ಕಳುಹಿಸ್ತಾ ಇದ್ದಾನೆ. ಹಾಗಿದ್ರೆ ಕೊನೆಗೆ ಬರುವುದು ನಮ್ಮಪ್ಪನೇ ಅಲ್ವಾ? ಹಾಗಿದ್ರೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ವ್ಯರ್ಥ. ಆದರೂ ಕೂಡ ನಮ್ಮ ಧರ್ಮವನ್ನು ಮೀರಬಾರದು ಎನ್ನುವಂತ ಉದ್ದೇಶದಿಂದ ಈ ತನಕ ನಾವು ಹೋರಾಟವನ್ನು ಮಾಡಿದ್ದೇವೆ. ನಮಗೆ ಸೋಲು ಎನ್ನುವುದು ಸ್ಪಷ್ಟ, ಇದು ಶತಸಿದ್ಧ. ಯಾವತ್ತೂ ನಮಗೆ ಗೆಲುವೇ ಇಲ್ಲ ಎಂದಾದ ಮೇಲೆ ಹಿಂತಿರುಗಿ ಹೋಗುವುದಕ್ಕಾಗುತ್ತದ? ಆಗುವುದೇ ಇಲ್ಲ. ಹಾಗಿದ್ರೆ ನಮ್ಮ ಕೊಲ್ಲುವ ಬಗೆ ಏನೆನ್ನುವುದನ್ನು ಬಂದ ಇವನಿಗೆ ತಿಳಿಸಬೇಕಲ್ಲ. ಅಯ್ಯ, ನನ್ನನ್ನು ಕೊಲ್ಲುತ್ತೇನೆ ಎನ್ನುವ ಹಾಗೆ ನನ್ನನ್ನು ಕೊಲ್ಲುವ ಬಗ್ಗೆ ನಿನಗೆ ತಿಳಿದಿದೆಯೇ? 12 ವರುಷ ನಿದ್ರೆ, ಆಹಾರ, ಸತಿಸಂಗ, ಅನ್ನ ವರ್ಜಿತರಿಂದ ಮಾತ್ರ ನನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯ. ವ್ರತ ನಿನ್ನಲ್ಲಿ ಉಂಟಾ? ಆ ವಿಚಾರ ಮಾತಿನಲ್ಲಿ ತಿಳಿಸುವುದಲ್ಲ, ಯುದ್ಧದಲ್ಲಿ ತೋರ್ಪಡಿಸ.
ಹೇಳ್ತೇನೆ. ಧನ್ಯವಾದ. ಅದು ಜಾಂಬವ ಹನುಮರೇ ಆದಿಯಾಗಿ ವನೌಷಧವನ್ನು ತಂದುಕೊಟ್ಟಿದ್ದಾರೆ. ಅಭಿಮಂತ್ರಿಸಿ ನಿನ್ನ ಶರೀರಕ್ಕೆ ಇಡೀ ಹಚ್ಚಿದ್ದೇನೆ ತಮ್ಮ, ಸಾವರಿಸಿಕೋ. ಆದರೆ ಸಂತೋಷವಾಗ್ತಾ ಉಂಟು. ಬಲಿಷ್ಠನಾದಂತಹ ಇಂದ್ರಾರಿಯನ್ನು ರಣಕ್ಷೇತ್ರದಲ್ಲಿ ನೀನು ಮಡುಹಿದ್ದಿ ಅಂತಾದ್ರೆ ನಮ್ಮ ಪಾಲಿಗೆ ಜಯಲಲನ ಲಭಿಸಿತು. ಆದರೂ ಕೂಡ ಮನದಲ್ಲಿ ಮೂಡಿದಂತಹ ಒಂದು ಸಂಶಯವನ್ನು ನಿವಾರಿಸಿಕೊಳ್ಳಲೇ ತಮ್ಮ. ಏನಣ್ಣ? ದುಷ್ಟನ ವಧೆಯಾಗಬೇಕು ಅಂತಿದ್ದರೆ ಸಾಮಾನ್ಯರಿಂದ ಸಾಧ್ಯವಿಲ್ಲ, ಕೆಲವೆಲ್ಲ ವೃಥಾಚರಣೆಗಳನ್ನು ಬೇಕು ಎನ್ನುವ ಹಾಗೆ ಶರಣ ವಿಭೀಷಣನೇ ಹೇಳಿದ ಮಾತು. ಇದನ್ನೆಲ್ಲ ಹೇಗೆ ಸಾಧಿಸಿದೆ ತಮ್ಮ? ಮದುವೆ ಆದ ಕ್ಷಣದಲ್ಲಿ ಇಂದ್ರಾರಿಯ ವಧೆಯಾಗಿದೆ. ನಿಜ. ಹೋಗುವ ಕಾಲಕ್ಕೆ ಒಂದು ವಿಚಾರವನ್ನು ಹೇಳಿದ್ದೆ. ಅವರನ್ನು ವಧಿಸುವುದಕ್ಕೆ ಬೇಕಾಗಿರುವಂತಹ ಯಾವ ವೃತವೋ ಗೆಲುವಿನ ಬಳಿಕ ಆ ವಿಚಾರವನ್ನು ತಿಳಿಸ್ತೇನೆ ಎನ್ನುವ ಹಾಗೆ ಬಂದು ಹೇಳ್ತೇನೆ ಅಂತ ಹೇಳಿದ್ದಿ. ಖಂಡಿತ ನಿಜ. ಪಿತೃವಾಕ್ಯ ಪಾಲನೆಗೆ ಬೇಕಾಗಿ ವನಾಭಿಮುಖನಾಗಿ ಬಂದಂತಹ ನಿನ್ನನ್ನೇ ಅನುಸರಿಸಿಕೊಂಡು ಬಂದೆ. ನಿಜ. ಬರುವಂತಹ ಕಾಲಕ್ಕೆ ತಾಯಿ ಊರ್ಮಿಳೆ ಒಂದು ಮಾತನ್ನು ಹೇಳಿದ್ರು. ಏನಪ್ಪ? ಅಣ್ಣ, ಶ್ರೀರಾಮನನ್ನೇ ತಂದೆಯಾಗಿ ತಿಳಿದುಕೋ, ಸೀತಾದೇವಿಯನ್ನೇ ತಾಯಿ ಎಂಬುದಾಗಿ ತಿಳಿದುಕೋ ಎನ್ನುವ ಹಾಗೆ ಅವರಾಡಿದಂತಹ ಮಾತನ್ನು ಯಾವ ಕಾಲಕ್ಕೂ ನಾನು ಮೀರುವವನಲ್ಲ. ಎರಡು ತಾಯಿಯ ಮಕ್ಕಳಾದರೂ ಒಂದೇ ತೊಟ್ಟಿಲಲ್ಲಿ ಬೆಳೆದವರಲ್ವೇ ನಾವು? ಹೌದಲ್ವೇ? ನಿಜ. ಕಾಡಲ್ಲಿರುವಂತಹ ಕಾಲಕ್ಕೆ ನಿಮ್ಮ ಸೇವೆಯನ್ನು ಮಾಡುತ್ತಾ ಸಮಯಕ್ಕೆ ಸರಿಯಾಗಿ ಹಣ್ಣು ಹಂಪಲುಗಳನ್ನು ತಂದು ಕೊಡುತ್ತಾ ಇದ್ದೆ. ಅಗ್ರಜ ತಮ್ಮ, ಆ ಕಾಲದಲ್ಲಿ ನೀನಾಗಿ ನನಗೆ ಕೊಟ್ಟದ್ದಿಲ್ಲ, ನಾನಾಗಿ ನಿನ್ನಲ್ಲಿ ಕೇಳಿದ್ದೂ ಇಲ್ಲ. ಈ ರೀತಿಯಾಗಿ ವೃತವನ್ನು ಪಾಲಿಸಿದೆ. ಮಾತ್ರವಲ್ಲದೆ ರಾತ್ರಿ ಹಗಲೆನ್ನದೆ ಧನುರ್ಧಾರಿಯಾಗಿ ನಾನು ಕಾಯ್ತಾ ಇದ್ದೆ. ಯಾಕೆ ಬಲ್ಲೆಯ? ನಿನ್ನನ್ನು ರಕ್ಷಣೆ ಮಾಡುವುದಕ್ಕಂತೂ ಖಂಡಿತ ಅಲ್ಲ. ಮತ್ತೆ ನಾಳಿನ ಜನ ಹೇಳುವುದಕ್ಕೆ ಸಾಧ್ಯ ಉಂಟು. ರಾಮನ ಸೇವೆಗಾಗಿ ಹೋದಂತಹ ಲಕ್ಷ್ಮಣ ಕಾಡಲ್ಲಿ ಹಾಯಾಗಿ ನಿದ್ರಿಸಿದ್ದಾನೆ ಎನ್ನುವ ಹಾಗೆ ದೂಷಕರ ಭಯಕ್ಕೆ ನಾನು ಹೆದರುತ್ತೇನೆ. ಅದಕ್ಕೆ ಬೇಕಾಗಿ ನಿನ್ನನ್ನು ರಕ್ಷಣೆ ಮಾಡುವುದಕ್ಕಲ್ಲದಿದ್ರು ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಬೇಕಾಗಿ ರಾತ್ರಿಯೆಲ್ಲ ಈ ವ್ರತವನ್ನು ಆಚರಿಸಿದೆ. ಬಹುಶಃ ನಾನು ಅರ್ಥವಿಸಿಕೊಂಡದ್ದು ಹೀಗೆ, ಮುಂದೊಂದು ದಿವಸ ಲಕ್ಷ್ಮಣನಿಂದ ಇಂತಹ ಕಾರ್ಯ ಆಗುವುದಕ್ಕಿದೆ ಎನ್ನುವುದನ್ನು ತಿಳಿದು ನೀನು ಕೊಟ್ಟಿದ್ದಿಲ್ವೋ ಏನೋ ನನಗೆ ಆಹಾರ. ಆದ್ದರಿಂದಲೇ ಈ ವ್ರತವನ್ನು ಪಾಲಿಸಿಕೊಂಡು ಬಂದ ಕಾರಣ ಇಂದು ಆ ದುಷ್ಟನಾದಂತಹ ಇಂದ್ರಾರಿಯನ್ನು ವಧೆ ಮಾಡುವುದಕ್ಕೆ ಸಾಧ್ಯ ಆಯಿತು. ಸರಿ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿನ್ನ ಆಶೀರ್ವಾದ ಅಲ್ಲದೆ ಮತ್ತೆ ಇದೆಲ್ಲ ಆಗುವುದಕ್ಕೆ ಸಾಧ್ಯ. ಲಕ್ಷ್ಮಣ ನಿಷ್ಕರುಣಿಯಾನಾದೆ. ನನ್ನ ತಮ್ಮನಾದರೂ ಕೂಡ ನನ್ನ ಜೊತೆಯಾಗಿ ನನ್ನ ನೆರಳಾಗಿ ಕಾಡಿಗೆ ಬಂದಿದ್ದಾನೆ. ಎರಡು ಪರ್ಣಶಾಲೆಯನ್ನು ರಚಿಸಿ ನೀನು ಸುಖದಿಂದ ನಿದ್ರಿಸುತ್ತಾ ಇದ್ದಿ ಎನ್ನುವ ಹಾಗೆ ಯೋಚನೆ ಮಾಡಿದರೆ ಇದುವರೆಗೆ ನೀನು ನಿದ್ರಿಸಿದ್ದೇ ಇಲ್ಲ.
ನನಗೆ ದಿನ ದಿನವೂ ಕಂದಮೂಲವನ್ನು ಹಣ್ಣು ಹಂಪಲನ್ನು ತಂದು ಕೊಡುತ್ತಾ ಇದ್ದವ ಅನ್ನ ಇದೋ ಸ್ವೀಕರಿಸು ಎನ್ನುವ ಹಾಗೆ ನಾನು ಸ್ವೀಕರಿಸಿದರು, ನನ್ನ ಮಡದಿ ಜಾನಕಿ ಸ್ವೀಕರಿಸಿದರು. ತಮ್ಮ ನೀನು ತಿಂದೆಯಾ ಎನ್ನುವ ಹಾಗೆ ಒಂದು ದಿನವೂ ಕೇಳುವಂತಹ ಮನಸ್ಸು ನನ್ನದಾಗಿ ಇಲ್ಲವಾಯಿತೆ. ಮತ್ತೆ ಜಾನಕಿ ಹಾಗೂ ನಾವು ಒಂದು ಪರ್ಣಶಾಲೆಯಲ್ಲಿದ್ದರೆ ಊರ್ಮಿಳೆಯನ್ನು ಅರಮನೆಯಲ್ಲೇ ಬಿಟ್ಟು ಬಂದಂತಹ ನೀನು ಏಕಾಂಗಿಯಾಗಿದ್ದವ. ಈ ವೃತಾಚರಣೆಯನ್ನೆಲ್ಲ ಆಚರಿಸಿದೆ ನಿಜ, ಆದರೆ ಅಣ್ಣನಾಗಿದ್ದುಕೊಂಡು ತಮ್ಮನ ಸೇವೆ ನೀನು ಹೇಗಿದ್ದೀಯಾ ತಮ್ಮ ಅಂತ ಒಂದು ದಿವಸವೂ ಕೇಳಲಿಲ್ಲ. ತಮ್ಮ ಈಗ ಮನಸ್ಸಿಗೆ ಬೇಸರವಾಗ್ತಾ ಉಂಟು. ದುಷ್ಟರ ವಧೆಯಾಗಿದೆ ಸತ್ಯ, ಆದರೆ ನೀನು ತಮ್ಮನಾಗಿದ್ದುಕೊಂಡು ನನ್ನಿಂದ ದೊಡ್ಡವನಾಗಿ ಹೋದೆ ತಮ್ಮ. ನನ್ನೆದುರಲ್ಲಿ ನನ್ನಿಂದ ದೊಡ್ಡವನಾಗಿ ಹೋದೆ. ಯಾಕಣ್ಣ? ನನ್ನ ಸೇವೆಯನ್ನು ಮಾಡಿದ್ಯಾ, ನನಗೆ ಉಪಕಾರವನ್ನು ಮಾಡಿದ್ಯಾ, ಆದರೆ ಇದನ್ನು ಯಾವ ಜನ್ಮದಲ್ಲಿಯೂ ನಾನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನೀನು ಮಾಡಿದ ಉಪಕಾರಕ್ಕೆ ಬೇಕಾಗಿ ಮುಂದೊಂದು ಜನ್ಮ ನಮಗೆ ಉಂಟು ಅಂತ ಆದ್ರೆ ಆ ಮುಂದನ ಜನ್ಮದಲ್ಲಿ ನೀನು ನನಗೆ ಅಣ್ಣನಾಗಿ ಬರಬೇಕು, ನೀನು ನನಗೆ ಅಣ್ಣನಾಗಿ ಬರಬೇಕು. ನಾನು ನಿನ್ನ ತಮ್ಮನಾಗಿದ್ದುಕೊಂಡು ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಒದಗಿ ಬರಬೇಕು ತಮ್ಮ, ಒದಗಿ ಬರಬೇಕು. ನಿನ್ನ ಆಶೀರ್ವಾದದಿಂದ ಅದಾಗುತ್ತದೆ ಅಂತ ಆದ್ರೆ ಅದು ನನ್ನ ಭಾಗ್ಯ ಅಲ್ಲವೇ? ಆದ್ರೆ ತಮ್ಮ ನೋಡಿದೆಯಾ, ಎಲ್ಲರೂ ಕೂಡ ಸಂತೋಷದಿಂದ ಕೇಕೆ ಹಾಕ್ತಾ ಇದ್ದಾರೆ. ದೇವತೆಗಳೇ ಸುಮವೃಷ್ಟಿಯನ್ನು ಗೈದಿದ್ದಾರೆ. ದುಷ್ಟನಾದ ಇಂದ್ರಾರಿಯ ವಧೆಯಾಗಿದೆ ಅಂತ ಆದ್ರೆ ನಮಗೆ ಜಯ ಸಿಕ್ಕಿದೆಯಲ್ವೇ? ಕೆಲವೇ ದಿವಸದಲ್ಲಿ ದುಷ್ಟ ರಾವಣಾದಿಗಳನ್ನು ನಾಶ ಮಾಡಿ ಸೀತಾದೇವಿ ಮತ್ತೆ ನಮ್ಮ ಕೈ ಸೇರ್ತಾಳೆ ಎನ್ನುವುದಕ್ಕೆ ರಂಗನಾಥ ಸ್ವಾಮಿಯ ಅನುಗ್ರಹವೇ ಸಾಕ್ಷಿ. ಹಾಗಾದ್ರೆ ಇಂದ್ರಜಿತು ಕಾಲಗ ಎನ್ನುವಂತಹ ಪುಣ್ಯಪ್ರದವಾದ ಕಥಾನಕ ಯಾಕೆ? ದುಷ್ಟರ ನಾಶವಾಗಿ ಧರ್ಮ ಸಂಸ್ಥಾಪನೆಗೆ ಅಡಿಗಲ್ಲು ಇದೆ ಎನ್ನುವುದನ್ನು ನಾವು ನಿಶ್ಚಯಿಸ್ತೇವೆ. ಹಾಗಾದರೆ ಒಬ್ಬೊಬ್ಬ ದುಷ್ಟರನ್ನು ನಾಶ ಮಾಡಿ ಧರ್ಮದ ದಾರಿಯಲ್ಲಿ ರಾಮ ನಡೆಯುತ್ತಾ ಇದ್ದಾನೆ, ಲಕ್ಷ್ಮಣ ಜೊತೆಯಲ್ಲಿದ್ದಾನೆ ಅಂತಾದ್ರೆ ನಾವು ಧರ್ಮ ರಕ್ಷಕರು ಎನ್ನುವ ಹಾಗೆ ಜನರೆಲ್ಲರೂ ಕೊಂಡಾಡ್ತಾರೆ. ಧರ್ಮವನ್ನು ರಕ್ಷಿಸಿ ದುಷ್ಟರನ್ನು ನಾಶ ಮಾಡಿದಂತಹ ಈ ಪುಣ್ಯಪ್ರದವಾದ ಕಥಾನಕವನ್ನು ಈ ಪುಣ್ಯ ಕ್ಷೇತ್ರದಲ್ಲಿ ಆಡಿಸಿದಂತಹ ನಮ್ಮ ಪೂಜ್ಯರಾದಂತಹ ಶ್ರೀಯುತ ನಾರಾಯಣ ಭಟ್ಟರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಭಕ್ತಿ ಶ್ರದ್ಧೆಯಿಂದ ನೋಡಿದಂತಹ ನಿಮಗೆ, ಹಾಡಿ ಕುಣಿದ ನಮಗೆ, ನಾವು ನಂಬಿಕೊಂಡು ಬರುತ್ತಿರುವಂತಹ ಮಹಾಗಣಪತಿ, ಕಲಾಮಾತೆ ದುರ್ಗಾ ಪರಮೇಶ್ವರಿ, ಹಾಗೆಯೇ ಸ್ಥಳದಲ್ಲಿ ನೆಲೆಯಾಗಿರುವಂತಹ ಪುನಚ ಶ್ರೀ ಮಹಿಷಮರ್ದಿನಿ ಅಮ್ಮನವರು, ದುರ್ಗಾದೇವಿಯವರ ಅನುಗ್ರಹ ಸದಾ ಎಲ್ಲರಿಗೂ ಇರಲಿ ಎನ್ನುವ ಹಾಗೆ ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಲ ಗೀತೆಯನ್ನು ಹಾಡುವರೆ ಸಭಿಕರಿಂದ ಅಪ್ಪಣೆಯಾಗಿಸುತ್ತೇವೆ.